Maestro Productions presents in association with Namma TV, hence Dare to Dance, powered by Nisargalaya Brahmi Oil, Gadi Detergent, Bhumi Villas, Propipo.com, co-sponsored by Maestro Interior, Ace Promoters and Developers, Marjal Soda, Aruna Masala, Mcar.com, Sun Premium Refined Sunflower Oil, associate sponsor, Replica Hair Replacement, Nanturu, Soumya Travels, JP Lights and Appliances, Master for Quality Baking, Event Partner RDC, Venue Partner Forum Fizo Mall, Costume Partner Off Limits, Web Partner NewsKarnataka.com. ಹಾಯ್ ಹಲೋ ನಮಸ್ಕಾರ. ಈವರೆಗಿನ ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಗ್ರೂಪ್ ಡಾನ್ಸ್ ರಿಯಾಲಿಟಿ ಶೋ ಹೆಮ್ಸ್ ಡೇರ್ ಟು ಡಾನ್ಸ್ ಕಾರ್ಯಕ್ರಮಕ್ಕೆ ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೆ ಆತ್ಮೀಯವಾದಂತಹ ಸ್ವಾಗತ. ಈಗಾಗಲೇ ಕಳೆದ ಸಂಚಿಕೆಯಲ್ಲಿ ಕ್ವಾರ್ಟರ್ ಫಿನಾಲ್ನ ಫಸ್ಟ್ ರೌಂಡಲ್ಲಿ ನಾವು ಒಂದು ಥೀಮ್ನ ಇಟ್ಕೊಂಡು ಡಾನ್ಸ್ನ ಮಾಡಿಸಿದ್ವಿ. ದಟ್ ವಾಸ್ ಸೂಪರ್ಮ್ಯಾನ್. ಓಕೆ, ಸೊ ಸೂಪರ್ ಹೀರೋ ರೌಂಡ್ ಆದಮೇಲೆ ಇವತ್ತು ನಾನು ಏನು ಅಂತ ಹೇಳಿದ್ದೆ? ನೀವು ಹೇಳಲಿಲ್ಲ, ನಾವು ಹೇಳಲಿಕ್ಕಿದ್ದೇವೆ. ಕಂಗ್ರ್ಯಾಚುಲೇಷನ್ ಅಂಡ್ ಸೆಲೆಬ್ರೇಷನ್. ಬರ್ತ್ಡೇ ಆಗಿರಲಿ, ಮದುವೆ ಆನಿವರ್ಸರಿ ಆಗಿರಲಿ, ಯಾವುದಾದ್ರೂ ಒಂದು ಸ್ಪೆಷಲ್ ಲೊಕೇಶನ್ ಆಗಿರಲಿ, ಹಬ್ಬ ಆಗಿರಲಿ, ಯಾವುದೇ ಆದರೂ one and only thing we all do is celebrate. ಈವನ್ ಡೇರ್ ಟು ಡಾನ್ಸ್ ಅಲ್ಲೂ ಕೂಡ ನಾವು ಸೆಲೆಬ್ರೇಷನ್ನ ಮೊದಲಿಂದ ಮಾಡ್ತಾ ಬರ್ತಾ ಇದೀವಿ. ಬಟ್ ಇವತ್ತು ಡಾನ್ಸರ್ಸ್ಗಳು ಸೆಲೆಬ್ರೇಟ್ ಮಾಡ್ತಾರೆ ವಿತ್ ದ ಥೀಮ್ ಸೆಲೆಬ್ರೇಷನ್. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ಬೇಕಂತಂದ್ರೆ ಕೆಲವೊಂದು ಮುಖ್ಯವಾದ ವ್ಯಕ್ತಿಗಳು ಅಗತ್ಯ ಇದೆ. ಯಾನ್ ಬತ್ತಾಂಡ್ ನನ್ನ ನೆಕ್ಸ್ಟ್ ದ ಇಯರ್ ಮಾತ ಬರ್ರಂಡು ಆರ್ ಇರ್ ಬೈದಿನಿ ಆರ್ ಉಲ್ಲೇರ್ ಪಂಡದು. ಸೊ ಲೆಟ್ಸ್ ಕಾಲ್ ಅಪಾನ್ our judges. First late entry but a very cute entry, Pooja Shetty. ಸೂಪರ್ ಈರೇನ್ ಚೊಲ್ಲಾರಿ ಯಾನ್ ಮಸ್ತ್ ಹುಷಾರುಲ್ಲ ಬಟ್ ಸ್ಕ್ರಿಪ್ಟ್ ತತ್ತದ ಪೋರ್ಚಿ ನೆಕ್ಸ್ಟ್ ಇರೆಗ್ಲೆ ಪರಾಯಿನ ಕಿಶೋರ್ನತೆ ಅದು ಒಂಚು ನಿಮಿಷ ಎಂಕ್ ನ್ಯೂಸ್ ತಿಕ್ಕನ್ ಕೋಡೆ ಎಪಿಸೋಡ್ ಆಯ್ಬೇಕು ಇಲ್ಲಡೆ ಹೋಯ್ಬೇಕು ಜೈಜರ್ಗೆ ಅಂದೆ ಬ್ಯಾಗ್ ನಿದ್ರೆ ಬರೋಂದಿಜ್ಜಂಡ್ ಇರೆಗೆ ಜಂಗೆ ಎಡ್ಡೆ ನಿದ್ರೆ ಬರ್ತದೆ ಕಣ ಕಟ್ಟೊಂದಿತ್ತು ನಿನಗೆ ನೋ ವೇಸ್ ಓ ಹಿಂಗೆ ಮರತ್ಕೊಂಡು ಆನ್ ಸ್ಕ್ರೀನ್ ಪೂರ ದಾಲ ಬೊಡ್ಚಿ ದಾಲ ಎತ್ತನಲ್ಲ ಆಫ್ ಸ್ಕ್ರೀನ್ ಪಾತ್ರೆಗೆ ಅಂತ ಬಂತಾರೆ. ಐ ಆಮ್ ಸಾರಿ ಪೂಜಾ, ಇಟ್ಸ್ ಓಕೆ. ಆರ್ ಲಂಚನೆ ಪಂಡಿತರತ ಇದು ಮಾತ್ರ ಲಂಚನೆ ಪನ್ಪನೆ. ಓಕೆ, ನೋ ಪ್ರಾಬ್ಲಮ್. ಜನ ಒಂಚೇತ ಇಂಚಿಡು. ಬಟ್ ಎನಿವೇಸ್ ಇದು ಸ್ಕ್ರಿಪ್ಟ್ ಅಲ್ಲಿ ಇರಲಿಲ್ಲ, ಸೊ ನಾನೇ ಆ್ಯಡ್ ಮಾಡಿದ್ದು. ಇವಾಗ ಸದ್ಯಕ್ಕೆ ಸ್ಕ್ರಿಪ್ಟಿಗೆ ಬಂದ್ರೆ ವಿ ಹ್ಯಾವ್ ಟು ವೆಲ್ಕಮ್ ಆರ್ ರಾಕ್ ಸ್ಟಾರ್. ಸೊ ನಮ್ಮ ಶೋನ ರಾಕ್ ಸ್ಟಾರ್ ಯಾರು? ಪ್ಲೀಸ್ ವೆಲ್ಕಮ್ ಕಿಶೋರ್. ಕಿಶೋರ್ ಇರೆಗ್ಯುಲರ್ ಕೋಡೆ ರಾತ್ರಿ ನಿದ್ರೆ ಬೈದು ಚಿಂದ ಸುದ್ದಿ ಬರ್ತದೆ ಎಂಕ್ ಇಜಿನಲ್ ನಿದ್ರೆ ಬೈತ್ ಜಾಕ್ರಿ ಮೆಗ್ದಿನ ಬಗ್ಗೆ ಬಾರಿ ಎನ್ನುಂಡಿರೆಗೆ ಮೆಗ್ದಿ ಇಲ್ಲಡೆ ಪೋಯರ ಮೆಗ್ದಿ ಹೀರಾ ಅವನ ಅಕ್ಕ ಬರಿಟ್ ಕುಲ್ದಿನ ಸಿಸ್ಟರ್ ಏರ್ ವೇರ್ ದಟ್ ಇಸ್ ಸೂಪರ್ ಗುರು. ಯಾ ದಟ್ಸ್ ಮೈ ಸೂಪರ್ ಗುರು ಸುಪಮಾ ಆಡ್ ಸೈಡ್ ಮಲ್ಲೆ ಜುಪ್ಪಡಂಚಿ ನನ್ನ ಈ ಶೋಟು ನನ್ನದಾಲ ಐತ ಬಗ್ಗೆ ಪಾತ್ರ ರಾಬುಜಿ ಏರ್ಲ ಬುರ್ದು ಕೊರ್ಪುಲಕ ತೋರ್ಜಿರು ಯಾನು ಒರಿಯನೆ ಹೋರಾಟ ಮಲ್ಕ. Okay, no problem. Going to our third judge, Sanjay Kumar. Yes, the champion. Welcome to the show, Sanjay. Yes. ಸೊ ನಮ್ಮ ಜಡ್ಜಸ್ ಆದಮೇಲೆ ದ ಮೇನ್ ಅಟ್ರಾಕ್ಷನ್ ಆಫ್ ಅವರ್ ಶೋ ಆರೊಂಜಿ ಆರಾಮಾಡ ಚೇರ್ ಅಡುಕಲು ಒಂದು ಎದುರ್ಪಿರೋ ಮಂತೊಂದು ಶೀ ಈಸ್ ಫೀಲಿಂಗ್ ಎಟ್ ಹೋಮ್ ಬಿಕಾಸ್ ದ ಚೇರ್ಸ್ ಆರ್ ಪ್ರೊವೈಡೆಡ್ ಬೈ ಎಟ್ ಹೋಮ್. ಸೊ ಸೂಪರ್ ಗುರು, ವೆಲ್ಕಮ್ ಟು ದ ಶೋ. ಹೌ ಆರ್ ಯು? The only one who is sitting in the hot seat but feeling very cool. ಯಾ Right? ಸೊ ಆಯ್ತು, ಅಲ್ಲಿ 3 ಚೇರ್ ಇತ್ತು, ಅದು ಫಿಲ್ ಆಯ್ತು. ಇಲ್ಲೊಂದು ಚೇರ್ ಇತ್ತು, ಅದು ಫಿಲ್ ಆಯ್ತು. ಆದ್ರೆ ಹೋಮ್ನವರು ಇನ್ನೊಂದು ಸೋಫಾ ಕೂಡ ಕೊಟ್ಟಿದ್ದಾರೆ ಅಲ್ವಾ ಅನುರಾಗ್? ಇತ ಏನ್ ಈ ರ್ಯಾಂಕರಿಂಗ್ ಕಂಟಿನ್ಯೂ ಮಲ್ಪೋರ ಏನ್ ಪೋದವಲು ಈರೆಗ ಒಂಜಿ ಚಾನ್ಸ್ ಸಿಕ್ಕಣ ಪೋದು ಕುಲ್ಲುನನೇ ಒಂಜಿ ತೂಪುನದ ಅತ್ತೆ ಆನೆ ಇನಿ ಇರ್ಲ ಕುಲ್ಲುನ ಒಂಜಿ ಚಾನ್ಸಸ್ ಉಂಡು. ಯಾನೆ ಎಸ್ ಅವು ಸೋಫಾಡ್ ಎಸ್ ಓಕೆ ಬಿಕಾಸ್ ಯು ಬಿಲಾಂಗ್ ಟು ದಟ್ ಟೀಮ್. ಏರ್ ಬರೋಂದಿಲ್ಲೇರು ಆಕ್ಚುಲಿ ಯಾನಿ ನೀ ಬಂದಾಗ ದಾದಾಂಡ್ ಬಂದಾಗ ಯಾನ್ ಗಾಡಿ ಬರೋಂದಿತ್ತೆ, ನೀ ಶೂಟಿಂಗ್ ಉಂಡು ಬಂದಿತ್ತಾರೆ. ಬತ್ತದು ಒಂಚೂರು ಲೇಟ್ ಅಂಡ್ ಬಿಕಾಸ್ ಇಡೀ ಕುಡ್ಲಾಡ್ ಬರ್ಸ ಬರೋಂದುಂಡು, ಜೋರ್ಡ್ ಬರ್ಸ ಬರೋಂದುಂಡು. ಈ ಎಲ್ಲಿಯ ಬರ್ಸಗೆ ಇಂಚ ಜನಕುಲು ಮಾತ ಅಂಚಿ ಓಲೋಲ್ಪುರ ಆಂಡ ಮಲ್ಲ ಬರ್ಸ ಬಂದಾಗ ಎಂಚಾಪೆರ ಕರೆಕ್ಟ್ ಐಕೆ ಪನ್ನಿ ಬರ್ಸಗ್ಲ ಇರೆಗ್ಲ ಕನೆಕ್ಷನ್ ಉಂಡು ಮಸ್ತ್ ಕನೆಕ್ಷನ್ ಉಂಡು. ಅಪಂಡ ಈ ಟೀಮ್ ದ ಬಗ್ಗೆ ಈರೆ ಪನ್ನೋಡತೆ ವೆಲ್ ಇತ್ತೆ ಮಾತಾ ತುಳುನಾಡದ ಸಿನಿ ಪ್ರಿಯರಿಗೆ ಗೊತ್ತುಂಡು, ಈತು ಮಾತಾ ತುಳು ಸಿನಿಮಾಲು ಬತ್ತುಂಡು. ಆಯ್ತ ಒಟ್ಟಿಗೆ ಮಾತಾ ತುಳುವೆರ್ಲ ಕಾಪು ನಂಚಿನೋಜಿ ಮಾಮಲ್ಲ ಚಿತ್ರ ಅವು ಬರ್ಸ ಪಂಚಿನ ಚಿತ್ರ ಬರ್ಸ ಬರೋಂದುಂಡು. ಆಯ್ತ ಒಟ್ಟಿಗೆ ಕುಡಲ ಜೋರುಡು ಐಟ ತೆಡಿಲ್ ಮಿಂಚು ಪೂರುಂಡು. ಸೊ ಅಂಚಿನ ಬರ್ಸ ಬರೋಂದುಂಡು. ಅರ್ಜುನ್ ಕಾಪಿಕಾಡ್ ನೇತೃತ್ವದ ಅರ್ಜುನ್ ಕಾಪಿಕಾಡ್ ನಾಯಕ ನಟ ಅಭಿನಯಿಸಿದ ಚಿನ್ನ ದೇವದಾಸ್ ಕಾಪಿಕಾಡ್ ನಿರ್ದೇಶನದ ಬರ್ಸ ಚಿತ್ರದ ತಂಡ ಮುಲ್ಪ ಎಗ್ಲೊಟ್ಟಿಗೊಂಡು. ಸೊ ಪ್ಲೀಸ್ ಲೆಟ್ಸ್ ವೆಲ್ಕಮ್ ದ ಹೀರೋ ಅರ್ಜುನ್ ಕಾಪಿಕಾಡ್ ಅಂಡ್ ಆಲ್ಸೋ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಸಚಿನ್ ಎಸ್ ಅಂಡ್ ಆಲ್ಸೋ ಅಸಿಸ್ಟೆಂಟ್ ಡೈರೆಕ್ಟರ್ ಅರ್ಜುನ್ ಕಜೆ ಆನ್ ಸ್ಟೇಜ್.
ప్లీజ్ పొర్లుడు పొర్లు పొర్లు ఈ ತುಳುನಾಡು ಅಸಾರ ಎಸಳದ ತಾಮರ ನಮ್ಮ ಭಾಷೆ ವಾ 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 ವಾಟ್ ವಾಹ್. ಎನ್ ಎಂಟ್ರಿ ಛೆ. ಚಂಡಿ ಕೋರಿದ ಒಂಜಿ ಸೂಪರ್ ಸಾಂಗ್ ಗೆ ಎಂಟ್ರಿ ಕೋರಿನ ಪೊರ್ಲುದ ತುಳುವೆರು ವೆಲ್ ಚಂಡಿಕೋರಿ ರೆಕಾರ್ಡ್ಸ್ ಮಾತ್ರ ಬ್ರೇಕ್ ಮಾಡ್ತಿದ್ರು ಆ್ಯಂಡ್ ಇತ್ತೆಲ್ಲ ಜನಕ್ಕುಲ್ ಚಂಡಿಕೋರಿ ಕುಡೋರ ತೂಡು ಅಂತ ಕೇಂದ್ರ ಆ್ಯಂಡ್ ಚಂಡಿಕೋರಿ ಕುಡೋರ ತೂಪು ನಡೆದು ನೆಕ್ಸ್ಟ್ ಮಂತ್ ರಿಲೀಸ್ ಆಪ್ನ ಬರ್ಸ ತುಂಡ ಎಡ್ಡಾಯ್ತಾ ಕೋರಿ ಚಂಡಿ ಅದನ್ನು ಬರ್ಸಾಗ ಬರ್ಮನತ ಓ ವೆರಿ ಗುಡ್ ಸೊ ಅಂಚದು ಇಡೀ ಬರ್ಸ ಟೀಮ್ ಎಂಕ್ಲೂಟಿಕೊಂಡು ಅರ್ಜುನ್ ಕಾಪಿಕಾಡ್ ಸಚಿನ್ ಎಸ್ ಅಂಚನೆ ಅರ್ಜುನ್ ಕಚೆ ವೆಲ್ಕಮ್ ಟು ಡೇರ್ ಟು ಡಾನ್ಸ್ ಸ್ಟಾರ್ಟ್ ಮಲ್ಪನೇಡ್ ದುಂಬು ಉನ್ನದಾದ ಬರ್ಸಾ ಫೀವರ ನಿಕಲ್ ಮಾತ ದಾಡಿ ವಿತ್ ಮೂಚ್ ಮಾತ ಕಟ್ಟ ಬಿಡ್ತಾರ ಮಾರಿಲೆ ಯೂಶಲಿ ಹೀರೋ ಮಾತ್ರ ಒಂದು ಲುಕ್ ಅಂತ ಕೊರ್ಪೇರು ಅಂಡ್ ಈ ಬರ್ಸಾ ಸೀಸನ್ ಮಾತನೆಲ್ಲ ಸೇಮ್ ಲುಕ್ ಆತನ ಸೊ ಇಸ್ ದಟ್ ಸಮಥಿಂಗ್ ಪ್ಲಾನ್ಡ್ ನೋ ಇಟ್ಸ್ ನಾಟ್ ಪ್ಲಾನ್ ಆಕ್ಚುಲಿ ಮಾತ ಪೊನ್ನುಲ್ಗು ರೆಡ್ ಅಲ್ಲಿ ಇರುತ್ತೆ ಮುಲ್ಪ ಜವನಿಯರು ಶೋಕ್ ತೋಜರು ಗಡ್ಡದಿಂದ ಮೀಸಿದೆತ್ತನ ಪೆಪ್ಸಿಯಿಂದ ಬಂದ್ಬೇರು ಓ ಐಕಿತ ಗಡ್ಡ ದೀಪಿನ ಓಕೆ ಕುಡೊಂಜಿ ಕ್ವೆಶ್ಚನ್ ಆಕ್ಚುಲಿ ಅನುರಾಗ್ ಇಸ್ ಆಲ್ಸೋ ಪಾರ್ಟ್ ಆಫ್ ಬರ್ಸಾ ಫಿಲ್ಮ್ಡ್ ಆರ್ ವಿಲನ್ ಕ್ಯಾರೆಕ್ಟರ್ ಮೋಸ್ಟ್ಲಿ ಅಂಡ್ ಈ ಸ್ಟೇಜ್ ಏಪತ್ತುಂಡಲ್ಲ ಹೀರೋ ಆಯರ್ನೇ ಟ್ರೈ ಮಲ್ಪೇರ್ ಐಕ್ಕದಾದ ಹಲ್ಪುನು ಪ್ಲೀಸ್ ಹೆಲ್ಪ್ ಅಸ್ ಔಟ್ ಏತ್ ಹೀರೋ ಯಾರೇ ಟ್ರೈ ಮಾಡ್ತಾರ ಅಲ್ಲಿಗೂ ಅದು ಲಾಸ್ಟ್ try- ಕೇರೇಡ್ try- ಮಲ್ಪುನು try ಮಲ್ಪುನು. ವಿಲನೇ ಅದು ಯಾರು ಹೀರೋ ಅದು ಟ್ರೈ ಮಲ್ತನಲ್ಲ ಪ್ಯಾಂಟ್ ಮಾತ್ರ ಸಿಂಗ ನಾನು ನಾನು ಪಾಡ್ತೀನಿ ನಿಜವಾದ ಅನು ಎಂಕಲ್ನ ಬರ್ಸದ ಟೀಮ್ ಸೀರಿಯಸ್ಲಿ ಐ ಲವ್ ದಿಸ್ ಪರ್ಫಾರ್ಮೆನ್ಸ್ ಎಂಕ್ ಗೊತ್ತಿತ್ತು ನಾನು ಇಸ್ ವೆರಿ ಟ್ಯಾಲೆಂಟೆಡ್ ಎಂಕಲ್ ರಂಗಡ್ ಒಟ್ಟಿಗೆ ಸೇರ್ದಿತ್ತ ಆ್ಯಂಡ್ ಆ್ಯಕ್ಚುಲಿ ಯಾರು ಒಂಜಿ ಹೀರೋ ಮೆಟೀರಿಯಲ್ ಆ್ಯಂಡ್ ಎಂಕಲ್ನ ಫಿಲ್ಮ್ಡ್ ಬಾರಿ ಪೊರ್ಲುಡು ಬರ್ಸಾಡು ಒಂಜಿ ನೆಗೆಟಿವ್ ರೋಲ್ ಮಂದೇರ್ ಆ್ಯಂಡ್ ಐ ಆಮ್ ಶ್ಯೂರ್ ಮುಲ್ಪೆತ್ತಿನ ಪೊಣ್ಣುಲು ಮಾತ ಪಿಕ್ಚರ್ ತುದೇಕಾರ ಇರ್ದು ದೂರ ಬಲ್ಪೆ ಓ ಮೈ ಗಾಡ್ ಅಪ್ಪಂಡ ಪೂಜಾ ಅದು ವೆರಿ ಬೆಸ್ಟ್ ಅರಿಗೊಂತೆ ಜಾಸ್ತಿ ಥ್ರೆಟ್ ಉಪ್ಪು ಒಂಜಿ ತಿಂಗೋಲ್ ಮುಟ್ಟ ನನ್ನ ಪೂಜಾಗ ದಾಲ ಕಿರಿಕಿರಿ ಕೊರ್ಪುಚ್ಚಿ 1 ಮಂತ್ ಆವಡ್ ಪೂಜಾ ನೋ ಪ್ರಾಬ್ಲಮ್ ಆಲ್ ದ ವೆರಿ ಬೆಸ್ಟ್ ಬರ್ಸ ಬತ್ತದ ಸೂಪರ್ ಹಿಟ್ ಆವಡ ಚಂಡಿಗೋರಿದೆಲ್ಲ ರೆಕಾರ್ಡ್ ಬ್ರೇಕ್ ಮಲ್ಪಾಡು ಫಾರ್ ನಾವ್ ಯು ಆರ್ ಇನ್ ಡೇರ್ ಟು ಡಾನ್ಸ್ ಸೆಟ್ಸ್ ಪ್ಲೀಸ್ ಸಿಟ್ ಅಂಡ್ ಎಂಜಾಯ್ ಅಂಡ್ ಕಮೆಂಟ್ ಆನ್ ಅವರ್ ಡಾನ್ಸಸ್ ಓಹ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವೆಲ್ ಬರ್ಸ ಟೀಮ್ ದಯವಿಟ್ಟು ನಮ್ಮ ಜೊತೆಗೆ ಇಡೀ ಕಾರ್ಯಕ್ರಮವನ್ನು ಅಲ್ಲಿ ಕೂತ್ಕೊಂಡು ವೀಕ್ಷಿಸಬೇಕು ಅಂತ ಕೇಳ್ತಾ ಇದ್ರಿ ವೆಲ್ ಇವತ್ತಿನ ಸೆಲೆಬ್ರೇಷನ್ ರೌಂಡ್ ಸೊ ಸೆಲೆಬ್ರೇಷನ್ ಥೀಮ್ ಮುರಣಿ ಸೂಪರ್ ಹೀರೋ ಪನ್ನಾಗ ಸುಮಾರು ಸೂಪರ್ ಹೀರೋಸ್ ಅಂತೂಗ ಇನಿ ಸೆಲೆಬ್ರೇಷನ್ ವಾ ಲೆವೆಲ್ ಗುಪ್ಪುಣೊಂದು ವಿ ಕೆನಾಟ್ ಗೆಸ್ ಇಟ್ ದಾಯ ಪನ್ನಾಗ ಪೂರಾ ಪರ್ಫಾರ್ಮೆನ್ಸ್ ನಮ್ಮ ಟೀಮ್ ದಕ್ಕುಲ್ಲ ನೆಡ್ದೆಡ್ಡೆ ಮಲ್ಪೋಡು ಒಂದು ಒಂಜೊಂಜಿ ಹೊಸ ಕಾನ್ಸೆಪ್ಟ್ ಪತ್ತ ಬರಂದಿಲ್ಲ ಸೊ ಇನಿ ವಾ ರೀತಿಡ್ ಸೆಲೆಬ್ರೇಷನ್ ಮಲ್ಪೇರು ಎನಿ ಐಡಿಯಾ ಐ ಹ್ಯಾವ್ ನೋ ಐಡಿಯಾ ವಾ ರೀತಿದ ಸೆಲೆಬ್ರೇಷನ್ ಮಲ್ಪೇರು ಪನ್ನೆಡ್ ದುಂಬು ಓ ಟೀಮ್ ಫಸ್ಟ್ ಸೆಲೆಬ್ರೇಟ್ ಮಲ್ಪರೆ ಬರೋಂದುಂಡುಂದುಲ ಇಂಕ್ಲೆ ಗೊತ್ತಿಚ್ಚಿ ಎಸ್ ಸೊ ಅಂಚಾಂಡ ಇನಿ ಓ ಟೀಮ್ ಪರ್ಫಾರ್ಮ್ ಮಲ್ತೊಂದುಂಡು ಫಸ್ಟ್ಗೆ ಏರ್ ಬತ್ತದ ಮುಲ್ಪ ಸೆಲೆಬ್ರೇಟ್ ಮಲ್ಪೇರು ಅವೇನು ಮಾತ ಪಂಡ್ರೆ ನಮ್ಮ ಜಡ್ಜಸ್ ಅಲ್ಪೋಲೇರು ಸೊ ಜಡ್ಜಸ್ ಫ್ರಮ್ ಪೂಜಾಸ್ ಡಾಸ್ಲರ್ಸ್ ಎಕ್ಸ್ಟ್ರೀಮ್ ಡಾನ್ಸ್ ಕ್ರೂ ಬರೋದುಂಟು ವೆಲ್ ಫ್ರಮ್ ಪೂಜಾಸ್ ಡ್ಯಾಸ್ಲರ್ಸ್ ಎಕ್ಸ್ಟ್ರೀಮ್ ಡಾನ್ಸ್ ಟ್ರೂಪ್ ಬರೋದುಂಡು ಸೊ ಶುರುಕ್ ಇತ್ತೆ ಸ್ಟೇಜ್ ನಮಿತ್ತೆ ಬರ್ತದೆ ಸೆಲೆಬ್ರೇಟ್ ಮಲ್ಪುನಕುಲ್ ಹಾಕುಲೆ ಅಕಲ್ ಬಣ್ಣ ನಮ್ಮ ಒಂದು ನೆಟ್ಟೆ ತೋಜಿ ಎಸ್ ಎಂಕಲ್ ಪೋದ ಬ್ಯಾಕ್ ಸ್ಟೇಜ್ ಇಡ್ ಸೆಲೆಬ್ರೇಷನ್ ತಿಂದದ ಸೆಲೆಬ್ರೇಟ್ ಮಲ್ಪಕ ವೆರಿ ಗುಡ್ ಸೊ ಲೆಟ್ಸ್ ಗೋ ಅಂಡ್ ಪ್ಲೀಸ್ ವೆಲ್ಕಮ್ ಎಕ್ಸ್ಟ್ರೀಮ್ ಡಾನ್ಸ್ ಟ್ರೂಪ್ ಆನ್ ಸ್ಟೇಜ್ गणराय तेरे बिना मैं आदि स्तुताय कहाँ चला मैं हे गणराय तेरे बिना मैं आदि स्तुताय कहाँ चला मैं आकार लेने लगा ख्वाब मेरा साकार होते रुका ख्वाब मेरा रुक जाइए, ये जाग हमारा है, यहाँ गणेश उत्सव हम ही करेंगे। हे इसको छोटा नहीं, ये हमारा जाग है, चलो। रुक जाइए, आप लोग क्या कर रहा है? यहाँ हमारा कुछ भी नहीं है, सबको मालिक एक है। हम लोग सब मिलके गणेश का उत्सव करेंगे। गणपति बाप्पा
बजने ते धड़क धड़क ढोल ताश धड़क धड़क ஏய் கொஞ்சம் ஸ்பீட் ஏத்து மாமே. சத்தியமா நீ எனக்கு தேவையே இல்ல. 10 நாளா சரக்கடிச்ச போதையே இல்ல. உலகம் புரிஞ்சு ரோசர் கிழிஞ்சு வச்சுக்கிற எங்கிட்ட தான் ஒன்னும் இல்ல. என்ன கொண்டு ಗಣಪತಿ ಬಪ್ಪ ವೆಲ್, ಮುಂದಿನ ತಿಂಗಳು ಗಣೇಶ ಚತುರ್ಥಿಯನ್ನು ಆಚರಿಸೋದಕ್ಕೆ ನಮ್ಮ ಇಡೀ ದೇಶ ಸಿದ್ಧವಾಗ್ತಾ ಇದೆ. ದೇಶ ಮಾತ್ರ ಅಲ್ಲ, ವಿಶ್ವದ ಎಲ್ಲೆಡೆ ಗಣೇಶನ ಹಬ್ಬವನ್ನು ಆಚರಿಸಲಿಕ್ಕೆ ಸಿದ್ಧತೆ ನಡೀತಾ ಇದೆ. ಅದೇ ಒಂದು ಸಿದ್ಧತೆಯ ನಡುವೆ ಇವತ್ತು ನೀವು ಕೆಟ್ಟದ್ದನ್ನು ಬಯಸುವಂಥವರಿಗೆ ಸದ್ಬುದ್ಧಿಯನ್ನು ಕೊಡುವಂತಹ ಭಗವಂತ ವಿನಾಯಕನನ್ನು ಡೇರ್ ಟು ಡಾನ್ಸ್ ವೇದಿಕೆ ಮೇಲೆ ನೀವು ನೆನಪಿಸಿದ್ದೀರಾ. ಆ್ಯಂಡ್ ಸೆಲೆಬ್ರೇಷನ್ ರೌಂಡಲ್ಲಿ ನೀವು ಈ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಸೆಲೆಬ್ರೇಷನ್ನ ಮಾಡಿದ್ದೀರಾ. ನನಗಂತೂ ತುಂಬ ಖುಷಿ ಆಯಿತು. ಆದರೆ ನಾನು ಖುಷಿಪಟ್ಟರೆ ಸಾಕಾಗಲ್ಲ, ಜಡ್ಜಸ್ಗಳು ಹೇಳಬೇಕು. ಸೊ ಎಕ್ಸ್ಟ್ರೀಮ್ ಡಾನ್ಸ್ ಟ್ರೂಪ್ ಮೊಕಲ ಈ ಒಂಜಿ ಸೆಲೆಬ್ರೇಷನ್ ರೌಂಡ್ ಪರ್ಫಾರ್ಮೆನ್ಸ್ ಬಗ್ಗೆ ಸಂಜಯ್ ಸರ್ ದಾದಾ ಪನ್ಪರ್. Team Extreme. The beginning part which I liked was the fight for the iklu jaga gatra galate malpunu baka showing the unity there. Avpura mari edde aditinde. But after that once the dance started enkonte essence olol bodit navlol baijind tojindi. ನಿಕ್ಲು ಹೆಂಗೆ ಡೌಟ್ ಆಗೊಂಡು ನಿಕ್ಲು ಕ್ವಾರ್ಟರ್ ಫೈನಲ್ ಅತ್ತ ಅಂತ ಒಂದು ಜಾಸ್ತಿ ಎಫರ್ಟ್ ಜಾಸ್ತಿ ಪಾಡ್ಗ ಬಂದು ಉಪ್ಪು ಜಾಸ್ತಿ ಪಾಡ್ಯಾರಿ, ಮಸಾಲ ಜಾಸ್ತಿ ಪಾಡ್ಯಾರಿ, ಒಂತೆ ಬೊಡ್ಚಿನ ಥಿಂಗ್ಸ್ ಪೂರ ಒಂತೆ ಜಾಸ್ತಿ ಆಂಡಿ ಅಂಚೆ ಒಂತೆ ಕ್ಲಮ್ಸಿನೆಸ್ ಬರ್ತಿಂಡು ಓವರಾಲ್ ಒಂದೇಟಿ. ಬಟ್ ನಿಕ್ಲ್ನ ಪವರ್ ಮೂವ್ಸ್ ದಾದ ಯೂಸ್ ಮಾಡ್ತಾರೆ ಪೂರ ಕ್ಲೀನ್ ಇತ್ತಿಂಡು. ಆ ಜನ ನಿಕ್ಲ್ನ ಪವರ್ ಮೂವ್ ದ ಹೀರೋ ರಾಕೇಶ್ ಗುಡ್ ಪವರ್ ಮೂವ್ಸ್. ಬೊಕ್ಕ ಲಾಸ್ಟ್ ಅವು ಮುಖವಾಡ ಒಂಜಿ ಜನ ಬೈಜ್ಜಿ ನಿಖಲು ಫಾರ್ಮೇಷನ್ ಕೊರ್ನಾಗ ಒಂಜಿ ಜನ ಮುಖವಾಡ ಗಣೇಶನ ಮುಖವಾಡ ಬೈಜ್ಜಿ ಅವಳು ಒಬ್ಬರು ಎಲ್ಲೆಲ್ಲಿ ಮೈನರ್ ಲಾಟ್ ಆಫ್ ಮಿಸ್ಟೇಕ್ಸ್ ವಿದೇರ್. ಬಟ್ ಓವರ್ ಆಲ್ ಆಸ್ ಎ ಪ್ರೆಸೆಂಟೇಷನ್ ಇಟ್ ವಾಸ್ ಗಣಪತಿ ಬಪ್ಪ ಮೋರ್ಯಾ. ಥ್ಯಾಂಕ್ ಯು ಸಂಜಯ್ ಸರ್. ವೆಲ್ ಕಿಶೋರ್ ಬಾಯ್, ದ ಹೋಲ್ ಪರ್ಫಾರ್ಮೆನ್ಸ್ ಬಗ್ಗೆ ದಾದ ಬಂದ್ಪರ್. ಆ್ಯಕ್ಚುಲಿ ಈ ಫಿಲ್ಮ್ದ ಆ ಒಂಜಿ ಸಾಂಗ್ಗಳ ಒಂಚೂರು ಡಾನ್ಸ್ ಇರ್ನಲ್ಲ ಇತ್ತಲ್ಲಿ. ಸೊ ಅಂಚದು ABCD ಸಾಂಗ್లో ఉండు అండ్ ABCD కిషోర్లో ఉన్నారు. సో కిషోర్ వైపు లేదా బన్పర్. హాయ్ గైస్. హాయ్ సార్. ಸೆಲೆಬ್ರೇಷನ್ ರೌಂಡ್ ಬಪ್ಪನ ಥೀಮ್ ದೇತಂದಾರೆ ನಿಕೋಲ್. ಫಸ್ಟ್ ಆಫ್ ಆಲ್ ದಾದ ಪಂಡ ಇಂಕ ಓವರ್ ಆಲ್ ಒಂಜಿ ಗ್ರೂಪ್ ಕಲರ್ಫುಲ್ ಇತ್ತು ಅವು ಹೆಂಗೆ ಖುಷಿ ಅಂಡ್ ಫಸ್ಟ್ ಆಫ್ ಆಲ್ ಬೊಕ್ಕೊಂಜಿ ವಿಷಯದಾದ ಪಂಡ ಸ್ಟಾರ್ಟಿಂಗ್ ನಿಕ್ಲೇನ ಫೈಟ್ ಆಂಡ್ ರಡ್ ಜಂತಲ ಫೈಟ್ ಆಯ್ ಬೊಕ್ಕ ಐದು ಬೊಕ್ಕ ನಿಕ್ಲು ಒಟ್ಟಿಗೆ ಆನಾಗ ಒಂಜಿ ಪೀಸ್ ಸ್ವಲ್ಪ ಓಡಿತ್ತು ಪನ ಅವು ಸ್ಟಾರ್ಟ್ ಆನಾಗ ಒಂಚೂರು ಡೌನ್ ಆನ್ ರಡ್ ಟೀಮ್ಲ ಒಟ್ಟಿಗೆ ಸೇರ್ದಾಯ್ ಬೊಕ್ಕ ಹೆಂಗೆ ಅಲ್ಪ ಬ್ಯಾಂಗ್ ಬೋಡಿತ್ತು ಸ್ಟಾರ್ಟಿಂಗ್ ಓಪನಿಂಗ್ ಗಾಡ್ ಇಟ್ ಬೊಕ್ಕೊಂಜಿ ಆರು ಸ್ಟನ್ಸ್ ದಾರು ಒಂಜಿ ಸ್ಟನ್ಸ್ ಮಿಸ್ ಆಂಡಿರ್ ನಂದ ಇಟ್ಸ್ ಓಕೆ ಮಲ್ಲೆಜ್ಜಿ ಓವರ್ ಆಲ್ ಇಂಕ್ ಮಸ್ತ್ ಇಷ್ಟ ಅನ್ ಪರ್ಫಾರ್ಮೆನ್ಸ್ ನನ್ನಲ್ಲ ನಿಕ್ಲೆಗ್ ಎಡ್ಡೆ ಮಲ್ಪೋಲಿ ಪರ್ಫಾರ್ಮೆನ್ಸ್ ಈ ಪರ್ಫಾರ್ಮೆನ್ಸ್ ಒಡೆಗೆ ನಿಕ್ಲೆಗ್ ಒಂಜಿ ಬೇತೆ ಲೆವೆಲ್ ತಂಪೋಲಿ. ಓಕೆ, ಆಲ್ ದ ಬೆಸ್ಟ್. ಪ್ಲೀಸ್ ವರ್ಕ್ ಮಲ್ಪಲ ಇಕ್ಕೋಸ್ಕರ ದಾದ ಬೋರ್ಡ್ ನಿಕ್ಕಲ್ನ ಗ್ರಾಫ್ ಎಂಚ ಗೊತ್ತು ನಿಕ್ಕಲ್ನ ಗ್ರಾಫ್ ಇಂಚ ಉಂಡು ಮಿತ್ತು ತಿರ್ತು
ಫಸ್ಟ್ ನಿಖುಲು ಇತ್ತು ಸ್ಟಾರ್ಟ್ ಮಲ್ಪನ ಕೊರಿಯೋಗ್ರಫಿ ಫಸ್ಟ್ ಒಂಜಿ ಪೇಪರ್ಲ ಪೆನ್ಲ ತೆತ್ತೊಂದು ಗ್ರಾಫ್ ರೆಡಿ ಮಲ್ಪಲೆ ಓ ಸ್ಟೋರಿ ದಾದ ವಿಷಯ ಎಂಚ ಪೋಲಿ ನಮಕ್ ಐದು ಬೊಕ್ಕ ನಿಕ್ಲೆಗ್ ಆಯ್ತಾ ಥಿಂಕಿಂಗ್ ಬರ್ಪಣ ಈ ಸ್ಟೆಪ್ಗೆ ಈ ಥೀಮ್ಗೆ ಈ ಸ್ಟೆಪ್ಸ್ಗೆ ಪೋಲಿ ಸಮಥಿಂಗ್ ಲೈಕ್ ದಟ್ ಇಂದು ಇತ್ತ ಎಂಕ್ ದಾದ ಅನ್ಪಂಡ ಓವರ್ ಆಲ್ ಒಂಜಿ ಮಿಕ್ಸರ್ ಮಸಾಲ ಬಟ್ ಆ ಮಸಾಲಾಡು ಒಂಚೂರು ಓವರ್ ಮಸಾಲ ಅಂಡ ಓಕೆ ನೋ ಪ್ರಾಬ್ಲಮ್ ನೆಕ್ಸ್ಟ್ ಟೈಮ್ ಪನ್ಪಿನ ಪಾತ್ರ ಇಜ್ಜಿ ಮುಲ್ಪ ದಯಪಂಡ ದಿಸ್ ಇಸ್ ಆಲ್ರೆಡಿ ಕ್ವಾರ್ಟರ್ ಫೈನಲ್ ಸೊ ಯು ಗೈಸ್ ಹ್ಯಾವ್ ಟು ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು ಇಸ್ ದೇರ್ ಥ್ಯಾಂಕ್ ಯು ಕಿಶೋರ್ ಬಾಯ್ ವೆಲ್ ಕಲರ್ಫುಲ್ ಪರ್ಫಾರ್ಮೆನ್ಸ್ ಅಂತ ಬಂದ ನಮ್ಮ ಇಡೀ ಶೋ ಕಲರ್ಫುಲ್ ಆ್ಯಕ್ಚುಲಿ ಡೇರ್ ಟು ಡಾನ್ಸ್ ಇಸ್ ಅ ಕಲರ್ಫುಲ್ ಶೋ ಆ್ಯಂಡ್ ಈ ಕಲರ್ಫುಲ್ ಶೋ ಒಂಜಿ ಮಸ್ತ್ ಕಲರ್ ಉಪ್ಪುನ್ ಬಂದಾಗ ಪೂಜಾ ಇರ್ನ ಟೀಮ್ದ ಒಂಜಿ ಪರ್ಫಾರ್ಮೆನ್ಸ್ ಏನು ಚಾಣಿರೆ ಎಕ್ಸ್ಟ್ರೀಮ್ ಡಾನ್ಸ್ ಕ್ರೂ ಹಾಯ್ ಗೈಸ್ ಹಾಯ್ ಮ್ಯಾಮ್ ಓಕೆ ಸೊ ಲಾಸ್ಟ್ ಟೈಮ್ ನಿಖುಲ್ ಹನುಮಾನ್ ಆಕ್ಟ್ ಬಂದಿತ್ತಾರೆ ಎಸ್ ಮ್ಯಾಮ್ ಸೆಲೆಬ್ರೇಷನ್ ರೌಂಡ್ ಬಂದಾಗ ನಿಕ್ಲೇರ್ದ ಎಡ್ಡೆ ಟೀಮ್ ಎನ್ನ ಮೈಂಡ್ ಬರ್ತಿಜಿ ಓಕೆ ಸೊ ಆ ಸೆಲೆಬ್ರೇಷನ್ ಆಕ್ಟ್ ಥೀಮ್ ದಾದತ್ತನ ಐಕ್ ಜಸ್ಟಿಫೈ ಮಂತಾರೆ ನಿಕಲ್ ಕಲರ್ಫುಲ್ ಆದತ್ತನ ಕಂಪ್ಲೀಟ್ ಆದ ಆಕ್ಟ್ ದ ಫಾರ್ಮೇಷನ್ಸ್ ಆವಡ್ ನಿಕಲ ಮೂಮೆಂಟ್ಸ್ ಆರ್ ಫ್ಲಿಪ್ಸ್ ಪೂರ ಮಂತಿನ ಯುನೋ ಮಾಸ್ಟರ್ಸ್ ಜಡ್ಜ್ ಪಾನ್ಲಕನೆ ಒಂಚೂರು ಯುನೋ ಇಟ್ ವಾಸ್ ಲುಕಿಂಗ್ ಕ್ಲಮ್ಸಿ ಮೆಸ್ಸಿ ತೋಜೋ ಇತ್ತು ಓಕೆ ಸೊ ನಮ್ಮ ಲೆಟ್ಸ್ ಆಲ್ ಟೇಕ್ ದ ಪಾಯಿಂಟ್ಸ್ ಬೈ ಕಿಶೋರ್ ಆ್ಯಂಡ್ ಸಂಜಯ್ ಲೆಟ್ಸ್ ಗಿವ್ our best next time. Yes or no? Are we going to give or no? Okay, God bless you. ವೆಲ್ ನಿಖಿಲ್ನ ಪರ್ಫಾರ್ಮೆನ್ಸ್ ಒಂಚೂರು ಮೆಸ್ಸಿ ಇತ್ತಿನ ಬರೋದಿಲ್ಲ ಫುಟ್ಬಾಲ್ ಮೆಸ್ಸಿ ರಿಟೈರ್ ಆದ ನನ್ನ ಡ್ಯಾನ್ಸ್ ನಂಗೆ ಮೆಸ್ಸಿ ಬರ್ಚಿ ನಮ್ಮ ಒಂಚೂರು ಪರ್ಫೆಕ್ಷನ್ಗೆ ಬೋಕ ವೆಲ್ ಬಿಫೋರ್ ವಿ ಮೂವ್ ಟುವರ್ಡ್ಸ್ ಆರ್ ಗೆಸ್ಟ್ ಅರ್ಜುನ್ ಈ ಒಂಜಿ ಪರ್ಫಾರ್ಮೆನ್ಸ್ದ ಬಗ್ಗೆ ದಾದ ಪನ್ಪರ್ ಸೆಲೆಬ್ರೇಷನ್ ಥೀಮ್ ಆ್ಯಂಡ್ ಗಣಪತಿ ಬಪ್ಪ ಮೋರ್ಯ ಅಂದ್ ಫುಲ್ ಟು ಪವರ್ ಪ್ಯಾಕ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಸೊ ಪರ್ಫಾರ್ಮೆನ್ಸ್ದ ಬಗ್ಗೆ ಹಲೋ ಮಾತಾಡಿಗ್ಲಾ ಹಲೋ ಸರ್ ಪರ್ಫಾರ್ಮೆನ್ಸ್ ಬಗ್ಗೆ ಅಂದಲ್ಲ ಪಾತೇರಿದೆ ಅಂದ್ಬಂಡ ಎಡ್ಡೆ ನಿಕ್ಲೆಂಗೆ ಗೈಡ್ ಮನ್ಪು ನಂಚಿಂದ ಎಡ್ಡೆ ಜಡ್ಜಸ್ ನಕ್ಲೆ ನಿಕ್ಲೆ ಗುಲ್ಲೇರು ಬಟ್ ಹಿಂಗೆ ನಿಖಲ್ನ ಎಂತೂಸಿಯಾಸಮ್ ಎನರ್ಜಿ ಮಸ್ತ್ ಖುಷಿ ಅಂಡ್ ಬ್ರೈಟ್ ಆದ ಮಲ್ತಾರೆ ಬಕ ಈರು ಮನುಷ್ಯನದೆ ಅರ್ ಗುಂಗುರ್ಗು ಜಲ್ದಾರ ಈರ್ದಲ್ಲ ರಾಪರ್ ಮಾರ ಎಂಕ್ಲೆಗೆ ರೋಪು ಬಾಡ್ನಲ್ಲಿ ಎಂಕ್ಲೆಗೆ ಆನಮ್ನೆ ತಿರುಗೇರೆ ಅಭಿಜಿ ನಿಜವಾದ ಮಸ್ತ್ ಖುಷಿ ಅಂಡ್ ಅವು ಒಂಜಿ ನೆಲಚಕ್ರ ದೀಪಾವಳಿದು ಇಲ್ಲ ಕಾಂಡೆ ದೀಪಾವಳಿ ಉಂಡು ಅಂದು ಯೂಸ್ ಆಪೇರಾರ್ ಅಂದು ದೀಪಾವಳಿಗೆ ನೆಲಚಕ್ರ ತಿರುಗಿಲಕ್ಕ ಮಸ್ತ್ ಶೋಕ ಅದನ್ನೇ ನನ್ನ ತಕುಲ್ ದಾದ ಮಾತ ಪಂತೀರ ಅವನ್ ಪೂರ ಮಂಡೇ ಪಾಡೊಂದು ನನ್ನ ಎಡ್ಡೆ ಪರ್ಫಾರ್ಮ್ ಅಂತಲೇ ಥ್ಯಾಂಕ್ ಯು ವೆಲ್ ಪೂಜಾಸ್ ಡ್ಯಾನ್ಸ್ಲರ್ಸ್ ಎಕ್ಸ್ಟ್ರೀಮ್ ಡಾನ್ಸ್ ಟ್ರೂಪ್ ನಿಖಿಲ ಪರ್ಫಾರ್ಮೆನ್ಸ್ ಆತನೆ ನಾನು ನಿಖಲು ಒಂಚೂರು ಸೈಡ್ಗೆ ಬೋದು ಉಂತೊಂದು ಆ ಫೋಟೋ ಒಂದು ಕೈ ಮುಗಿದು ಒಂಚೂರು ಬೇಡೊಂದು ಉಪ್ಲೆ ನನ್ನ ದುಂಬುದ ಪರ್ಫಾರ್ಮೆನ್ಸ್ ಎಡ್ಡೆ ಉಪ್ಪಡು ಆ್ಯಂಡ್ ನಿಖಿಲೆ ನನ್ನ ಶಕ್ತಿಯಿಂದ ದೇವರು ಕೊರಡು ಥ್ಯಾಂಕ್ ಯು ಸೋ ಮಚ್ ಮೆಸ್ಟ್ರೋ ಪ್ರೊಡಕ್ಷನ್ಸ್ ಹಾಗೆ ನಮ್ಮ ಟಿವಿ ಸಹಭಾಗಿತ್ವದಲ್ಲಿ ಹೆಮ್ಸ್ ಡೇರ್ ಟು ಡಾನ್ಸ್ ಪವರ್ಡ್ ಬೈ propipo.com ಭೂಮಿ ವಿಲಾಸ್ ಆ್ಯಂಡ್ ಗರಿ ಡಿಟರ್ಜೆಂಟ್ ಈ ಕಾರ್ಯಕ್ರಮದಲ್ಲಿ ಇವತ್ತಿನ ಥೀಮ್ ಸೆಲೆಬ್ರೇಷನ್ ಥೀಮ್ ಆ್ಯಂಡ್ ಈಗಾಗಲೇ ಒಂದು ಪರ್ಫಾರ್ಮೆನ್ಸ್ನ ನೋಡಿದ್ದೀವಿ ಇನ್ನಷ್ಟು ಪರ್ಫಾರ್ಮೆನ್ಸ್ಗಳಿದೆ ಇನ್ನಷ್ಟು ಸೆಲೆಬ್ರೇಷನ್ ಡೇರ್ ಟು ಡಾನ್ಸ್ ವೇದಿಕೆ ಮೇಲೆ ನಡೆಯುತ್ತೆ ಆದರೆ ಅದಕ್ಕಿಂತ ಮುಂಚೆ ಡೇರ್ ಟು ಡಾನ್ಸ್ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ವೆಲ್ಕಮ್ ಬ್ಯಾಕ್ ಟು ಹೆಮ್ಸ್ ಡೇ ಟು ಡಾನ್ಸ್ ಪವರ್ಡ್ ಬೈ propipo.com ಭೂಮಿ ವಿಲಾಸ್ ಆ್ಯಂಡ್ ಗಡಿ ಡಿಟರ್ಜೆಂಟ್ ಈಗಾಗಲೇ ಸೆಲೆಬ್ರೇಷನ್ ರೌಂಡಲ್ಲಿ ಒಂದು ಸೆಲೆಬ್ರೇಷನ್ ನೋಡಿದ್ದೀವಿ ಸೊ ಬಾಕಿ ಉಳಿದ ಟೀಮ್ಗಳು ಇನ್ನೇನು ಯಾವ ರೀತಿಯಲ್ಲಿ ಸೆಲೆಬ್ರೇಷನ್ ಮಾಡುತ್ತೆ ಅಂತ ನಿಮ್ಮಲ್ಲೂ ಕೂಡ ಕುತೂಹಲ ಇರ್ಬೋದು ಸೊ ಇದೀಗ ಮುಂದೆ ಬರ್ತಾ ಇರುವಂಥ ಟೀಮ್ ಇವತ್ತು ಇಲ್ಲಿ ಸೆಲೆಬ್ರೇಟ್ ಮಾಡುವಂಥದ್ದು ನಮ್ಮ ರಾಜ್ಯವನ್ನು ದಟ್ ಈಸ್ ಕರ್ನಾಟಕ ರಾಜ್ಯೋತ್ಸವದ ಥೀಮನ್ನು ಇಟ್ಕೊಂಡು ವೇದಿಕೆ ಮೇಲೆ ಒಂದು ಟೀಮ್ ಬರ್ತಾ ಇದೆ ಬಟ್ ಆ ಟೀಮ್ ಯಾವುದು ಅಂತ ನಮ್ಮ ಜಡ್ಜಸ್ ಹತ್ರ ಕೇಳೋಣ ಗಣೇಶ್ ಚತುರ್ಥಿದ ಸೆಲೆಬ್ರೇಷನ್ ಆಯ್ಬಕ್ಕೆ ಬರೋದಿಲ್ಲ ರೀ ಎನ್ನ ಟೀಮ್ ಬರ್ತಿದೆ ಗ್ಲೋಬಲ್ ಡ್ಯಾನ್ಸ್ ಅಕಾಡೆಮಿ ವೆಲ್ ಗ್ಲೋಬಲ್ ಡ್ಯಾನ್ಸ್ ಅಕಾಡೆಮಿ ಆಲ್ ದ ವೇ ಫ್ರಮ್ ಬೆಂಗಳೂರು ಸಂಜಯ್ಸ್ ಚಾಂಪಿಯನ್ಸ್ ಇದೀಗ ಚಾಂಪಿಯನ್ಸ್ ಆಗಿ ವೇದಿಕೆ ಮೇಲೆ ಡಾನ್ಸ್ ಮಾಡ್ತಾರಾ ಇಲ್ವೋ ಅಂತ ನೋಡೋಣ ಅವ್ವ ಕಣು ನಮ್ ಜೀವ ಕಣು ನಮ್ ಅವ್ವ ಕಣು ನಮ್ ಜೀವ ಕಣು ದೈವ ಕಣು ನಮ್ ಗರ್ವ ಕಣು ಸಿದ್ಧ ಕಣು ಪ್ರಾಣ ಕೊಡುಕು ಇನ್ನೆಲ್ಲ ಜಲ ನಾಡು ನುಡಿಗೆ ಇನ್ನೆಲ್ಲ ಜಲ ನಾಡು ನುಡಿಗೆ
ಮಲ್ಲಿಗೆ ಕಂಪಲ್ಲಿ ಕನ್ನಡ ಕೊಡಗಿನ ಕಾಡಿನ ಇಂಪಲ್ಲಿ ಕನ್ನಡ ಜೇನು ಜಿನುಗೋ ಭಾಷೆನು ಪ್ರೀತಿ ಸುರಿಸೋ ಚಿಲುಮೆನು ಮಲ್ನಾಡ ಕರೆ ನಗುವಲ್ಲಿ ಕನ್ನಡ ಮಂಡ್ಯದ ಸಕ್ಕರೆ ಸವಿಯಲ್ಲಿ ಕನ್ನಡ ನಮ್ಮ ನುಡಿಯೇ ಚಂದನ ನಮ್ಮ ಪದವೇ ಅಂದಾನು ಅವ್ವ ಕಣ್ಣು ಕನ್ನಡ ಜೀವ ಕಣ್ಣು ಕನ್ನಡ ದೈವ ಕಣ್ಣು ಕನ್ನಡ ನಮ್ಮ ಗರ್ವ ಕಣ್ಣು ಕನ್ನಡ ಸಿದ್ಧ ಕಣ್ಣು ಪ್ರಾಣ ಕೊಡುಗೆ ಈ ನೆಲ ನಾಡು ನುಡಿಗೆ ಈ ನೆಲ ನಾಡು ನುಡಿಗೆ ಬೆಳಗಾವಿ ಮಣ್ಣಿನ ಮೈಯಲ್ಲಿ ಕನ್ನಡ ಹುಬ್ಬಳ್ಳಿ ಹೈತನ ಎದೆಯಲ್ಲಿ ಕನ್ನಡ ಅಮ್ಮನೆದೆಯ ಹಾಲೇನು ಸ್ವಚ್ಛ ಸುಧೆಯ ಭಾಷೆನು ಮಂಗಳೂರ ಸಾಗರ ಅಲೆಯಲ್ಲಿ ಕನ್ನಡ ಬೇಲೂರ ಶಿಲ್ಪದ ಕಲೆಯಲ್ಲಿ ಕನ್ನಡ ಅನ್ನ ಕೊಡುವ ಭಾಷೆನು ಅಣ್ಣ ನುಡಿದ ನುಡಿ ಕಾಣು ಅವ್ವ ಕಣು ನಮ್ ಜೀವ ಕಣು ದೈವ ಕಣು ನಮ್ ಗರ್ವ ಕಣು ಸಿದ್ಧ ಕಣು ಪ್ರಾಣ ಕೊಡುಗೆ ಇದೆಲ್ಲ ಜಲ ನಾಡು ನುಡಿಗೆ ಇನ್ನೆಲ್ಲ ಜಲ ನಾಡು ನುಡಿಗೆ ಅವ್ವ ಕಣ್ಣು ನಮ್ ಜೀವ ಕಣು ದೈವ ಕಣು ನಮ್ ಗರ್ವ ಕಣು जय भारत जननीय तनु जाते ಜಯ ಹೇ ಕರ್ನಾಟಕ ಮಾತೆ. ವಾಹ್, ಒಂದೇ ಹಾಡಿನಲ್ಲಿ ಕರ್ನಾಟಕ ಮಾತೆಯನ್ನು ಹೊಗಳಿ ಕರ್ನಾಟಕದಲ್ಲಿರುವಂಥ ವಿವಿಧ ಕಲೆಯನ್ನು ಗುರುತಿಸಿ, ಮೈಸೂರು ಮಲ್ಲಿಗೆ ಆಗಿರ್ಬೋದು, ನಮ್ಮ ಅಣ್ಣವರನ್ನಾಗಿರ್ಬೋದು, ಎಲ್ಲರನ್ನ ಗುರುತಿಸಿ ಒಂದೇ ಹಾಡಿನ ಮೂಲಕ ಎಂಟರ್ಟೈನ್ಮೆಂಟ್ ಕೂಡ ಕೊಟ್ಟಿದ್ದೀರಾ. ರಿಯಲಿ ಹ್ಯಾಟ್ಸ್ ಆಫ್, ಸೂಪರ್, ತುಂಬ ಚೆನ್ನಾಗಿ ಆಡಿದ್ದೀರಾ. ಇಲ್ಲ, ಹೆಸರೇನು? ಚರಣ್ ರಾಜ್. ಚರಣ್ ರಾಜ್, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನಿಮಗೆ ಯಾರು ಹೀರೋ ಇಷ್ಟ? ಅಣ್ಣ. ಅಣ್ಣವರು. ಓಕೆ, ಡಾಕ್ಟರ್ ರಾಜ್ಕುಮಾರ್. ನಾವು ಯಾವಾಗಲೂ ಒಂದು ಕನ್ನಡ ಮಾತೆ ಬಗ್ಗೆ ಡಾನ್ಸ್ ನೋಡಿದರೆ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಅದೇ ಒಂದು ಹಾಡನ್ನು ನಾವು ಜ್ಞಾಪಿಸ್ತಾ ಇರ್ತೇವೆ. ಇದೊಂದು ವಿಭಿನ್ನವಾದಂಥ ಸಾಂಗ್. ಸೆಲೆಬ್ರೇಷನ್ ರೌಂಡ್ಗೆ ಕರೆಕ್ಟ್ ಆದಂಥ ಒಂದು ಸೆಲೆಬ್ರೇಷನನ್ನು ಮಾಡಿದ್ದೀರಾ. ನವೆಂಬರ್ 1ಕ್ಕೆ ಕರ್ನಾಟಕ ರಾಜ್ಯೋತ್ಸವ ಇರೋದಕ್ಕೂ ಈ ಸೆಲೆಬ್ರೇಷನನ್ನು ಉತ್ತಮವಾಗಿ ತೋರಿಸೋದಕ್ಕೂ ತುಂಬ ಚೆನ್ನಾಗಾಯಿತು. ಅಣ್ಣವ್ರು ನಿಮ್ಮ ಫೇವ್ರೆಟ್ ಆಗಿರ್ಬೋದು, ನೀವು ಮಾಡಿದಂಥ ಸ್ಟೈಲ್ ಪ್ರಭುದೇವನ್ ಜ್ಞಾಪಕ ಬಂತು. ಜೂನಿಯರ್ ಪ್ರಭುದೇವ ಅಲ್ಲಿ ಬಂದು ಮೂವ್ಸ್ ಮಾಡ್ತಾ ಇದ್ದಾರೆ ಅಂದ್ಕೊಂಡಿದ್ದೀನಿ. ರೈಟಾ? ಜಡ್ಜಸ್ ಹತ್ರ ಹೋಗುವ. ರೈಟ್, ಓಕೆ, ಓವರ್ ಟು ಆರ್ ಜಡ್ಜಸ್. ಪೂಜಾ. ಗ್ಲೋಬಲ್ ಡ್ಯಾನ್ಸ್ ಅಕಾಡೆಮಿ. ಹಾಯ್ ಎವ್ರಿವನ್. ಹಾಯ್ ಮ್ಯಾಮ್. ಚರಣ್ ರಾಜ್. ಹಾಯ್. ಹಾಯ್. ಹೇಗಿದ್ದೀರಾ? ಫೈನ್. ಸೊ ನೀವು ಡ್ಯಾನ್ಸ್ ಮಾಡೋವಾಗ ಯುನೋ ಒಂದು ಅಣ್ಣವರು ನಿಮ್ಮ ಫೇವ್ರೇಟಾ? ಓಕೆ, ಸೊ ವಿಷ್ಣುವರ್ಧನ್ ಒಂದು ಒಂದು ಹೀರೋಯಿಸಮ್ ಫೀಲ್ ಇತ್ತು ಸ್ಟೇಜಲ್ಲಿ. ಒಂದು ಹೀರೋಗೆ ಪರ್ಫಾರ್ಮ್ ಮಾಡ್ತಾರೆ ಒಂದು ಸಾಂಗಿಗೆ, ಸೊ ಆ ಫೀಲ್ ಇತ್ತು ಎಕ್ಸ್ಪ್ರೆಷನ್ ವೈಸ್. ಆ್ಯಂಡ್ ಕ್ಲೀನಾಗಿ ಸಿಂಪಲ್ ಸ್ಟೆಪ್ಸ್ ಹಾಕೊಂಡು ಮಾಡಿದ್ದೀರಾ. ಇಟ್ ವಾಸ್ ಗುಡ್. ಓಕೆ, ಬಟ್ ದೆನ್ ಕಾಂಪಿಟೇಷನ್ ಲೆವೆಲ್ ಅಂತ ನೋಡಬೇಕಾದ್ರೆ ಯು ಹ್ಯಾವ್ ಟು ಬಿ ಲಿಟಲ್ ಸ್ಟ್ರಾಂಗ್ ಆನ್ ಯೋರ್ ಫೀಟ್, ಆನ್ ಯೋರ್ ಸ್ವಲ್ಪ ಇನ್ನೂ ಇಂಪ್ರೂವ್ ಮಾಡ್ಬೋದಿತ್ತು ಅಂತ ದಟ್ಸ್ ಮೈ ಅಡ್ವೈಸ್ ಟು ಯು ಗೈಸ್. ಅದರ್ ದ್ಯಾನ್ ದ್ಯಾಟ್ ನೀವು ಚೆನ್ನಾಗಿ ಮಾಡಿದ್ದೀರಾ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಪೂಜಾ. ಎಸ್, ರಾಕ್ ಸ್ಟಾರ್ ಇಸ್ ರೆಡಿ. ಓವರ್ ಟು ಯು ಪ್ಲೀಸ್. ಗ್ಲೋಬಲ್ ಡ್ಯಾನ್ಸ್ ಅಕಾಡೆಮಿ. ನಿಮ್ಮೆಲ್ರಿಗೂ, ನಿಮ್ಮ ಗ್ರೂಪಿಗೆ ಒಂದು ಕಳೆ ಅವನೇ, ಚರಣ್ ರಾಜ್. ಬಿಕಾಸ್ ನನ್ನ ಕಣ್ಣು ಎಕ್ಸ್ಪೆಷಲಿ ಅವನ ಮೇಲೆ ಇತ್ತು. ನಿಮ್ಮ ಕಾಸ್ಟ್ಯೂಮ್ಸ್, ಬ್ಯಾಕ್ಗ್ರೌಂಡ್ ಕಾಸ್ಟ್ಯೂಮ್ ಚೆನ್ನಾಗಿದೆ. ಯಾರು ಕೊರಿಯೋಗ್ರಾಫ್ ಮಾಡಿದ್ದು? ಯಾರಿದು? ಕೃಷ್ಣ ಮಾಸ್ಟರ್. ಸೊ ಪ್ಲೀಸ್
ಅವ್ರ ಜೊತೆ ಚರಣ್ ರಾಜ್ ಅವರ ತಾಯಿ, ಟೀಮ್ ಮ್ಯಾನೇಜರ್ ಮೇಡಮ್ ನೀವು ಕೂಡ ಬರಬೇಕು. ಅವ್ರನ್ನ ಡಾನ್ಸ್ ಮಾಡೋದು ನೋಡುವಾಗ ಎಕ್ಸ್ಪ್ರೆಷನ್ ಅವ್ರ ತಾಯಿ ಮೇಲೆ, ಮೇಡಮ್ ಮೇಲೆ ನೋಡ್ಬೇಕು. ಫುಲ್ ಅವ್ರು ಯಾವ ತರ ಎಕ್ಸ್ಪ್ರೆಷನ್ ಮಾಡ್ತಾರ ಆ ಎಕ್ಸ್ಪ್ರೆಷನ್ ಅವ್ರ ಮುಖದ ಮೇಲೆ. ನಾನು ಅದೇ ಅಬ್ಸರ್ವ್ ಮಾಡ್ತಾ ಇದ್ದೆ. ರೈಟ್, ಪ್ಲೀಸ್. ನಿಮ್ಮ ಹೆಸರು ಕೊರಿಯೋಗ್ರಾಫರ್? ಕೃಷ್ಣ ಮಾಸ್ಟರ್. ಕೃಷ್ಣ ಮಾಸ್ಟರ್, ಒಳ್ಳೆ ಗ್ರೂಪ್ ಇದೆ ನಿಮಗೆ, ಒಳ್ಳೆ ಬಾಯ್ಸ್ ಇದ್ದಾರೆ, ಒಳ್ಳೆ ಹುಡುಗ ಇದ್ದಾನೆ. ನನಗೆ ನಿಮ್ಮದು ಓದ ಪರ್ಫಾರ್ಮೆನ್ಸ್ ನೋಡುವಾಗ ಸೇಮ್ ಫೋಕೆ ಮಾಡಿರೋದು. ಎಸ್, ಇದು ಫೋಕ್ ಥರನೇ ಇತ್ತು, ಬಟ್ ಏನು ಗೊತ್ತಾ, ನನಗೆ ಸಿಮಿಲರ್ ಆಗಿರೋದು ಇದರಲ್ಲಿ ಡಿಪ್ಪಿಂಗ್ಸ್. ಸ್ಟಾರ್ಟಿಂಗಿಂದ ಬಂದುಬಿಟ್ಟು ಎಂಡ್ ತನಕ ನಿಮ್ಮ ಡಿಪ್ಪಿಂಗ್ ಒಂದು ಬಿಡಲಿಲ್ಲ. ಆ ಡಿಪ್ಪಿಂಗ್ ಬಿಟ್ಬಿಟ್ಟು, ಡಿಪ್ಪಿಂಗ್ ಬೇಕು, ಫೋಕ್ ಇದು ಫಸ್ಟ್ ಕಲೆನೇ ಅದು ಡಿಪ್ಪಿಂಗ್. ಬಟ್ ಇನ್ನೊಂದು ಏನಂದರೆ ನನಗೆ ಫಾರ್ಮೇಷನ್ಸ್ ತುಂಬ ಬೇಕು ಇದರಲ್ಲಿ. ದಿಸ್ ಈಸ್ ಕ್ವಾರ್ಟರ್ ಲೆವೆಲ್ ಕಾಂಪಿಟೇಷನ್ ಇದು. ನಮಗೆ ನಾರ್ಮಲ್ ಶೋಸ್ ಮಾಡೋಕ್ಕಾಗಲ್ಲ. ದಿಸ್ ಈಸ್ ಕಾಂಪಿಟೇಷನ್. ನೀವು ಆಗ ಥಿಂಕ್ ಮಾಡಿ, ಕಾಂಪಿಟೇಷನ್ ಲೆವೆಲ್. ಓವರ್ ಆಲ್ ನನಗೆ ತುಂಬ ಖುಷಿ ಆಯಿತು. ಎಸ್ಪೆಷಲಿ ಆ ಗ್ರೌಂಡ್ ಮೂಮೆಂಟ್ಸ್, ಫ್ಲೋರ್ ವಾಕ್ಸ್ ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ಫಸ್ಟ್ ಆಫ್ ಆಲ್ ಐ ಲವ್ ದಿಸ್ ಸಾಂಗ್. ನನಗೆ ತುಂಬ ಇಷ್ಟ ಈ ಸಾಂಗ್. ಆ್ಯಂಡ್ ಓವರ್ ಆಲ್ ಗೈಸ್ ಸೂಪರ್ ನೈಸ್. ಇನ್ನು ಸ್ವಲ್ಪ ವರ್ಕೌಟ್ ಮಾಡಲೇಬೇಕು ನೀವು. ಓಕೆ, ನೀವು ಅಲ್ಲಿಂದ ಬಂದಿದ್ದೀರಾ, ಸೊ ಐ ಹ್ಯಾವ್ ದ್ಯಾಟ್ ರೆಸ್ಪೆಕ್ಟ್ ಫಾರ್ ಯು ಗೈಸ್. ಸೊ ಪ್ಲೀಸ್ ಕೀಪ್ ಇಟ್ ಇನ್ ಯುವರ್ ಮೈಂಡ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಕಿಶೋರ್. ಬೆಂಗಳೂರಿಂದ ಬಂದು ನಮ್ಮೆಲ್ರಿಗೂ ನಿಮ್ಮ ಡಾನ್ಸ್ನ ಮೂಲಕ ಕರ್ನಾಟಕದ ಸವಿಯನ್ನು ಹಂಚಿದ್ದೀರಾ. ಅದರ ಜೊತೆಗೆ ಸಿಹಿಯನ್ನು ಕೂಡ ಹಂಚಿದ್ದೀರಾ. ನಮಗೆ ಹಂಚಲ್ವಾ? ಹಂಚಬೇಡಿ, ಕೊಟ್ಟು ಹೋಗಿ. ಓಕೆ, ಅಲ್ಲಿ ಹಿಂದ್ಗಡೆ ಅನುರಾಗ್ ಅವರು ಕಾಯ್ತಾ ಇದ್ದಾರೆ, ಅವ್ರಿಗೆ ಬೇಕಂತೆ. ರೈಟ್, ಥ್ಯಾಂಕ್ ಯು. ಲೆಟ್ಸ್ ಗೋ ಆನ್ ಟು ಅವರ್ ಚಾಂಪಿಯನ್ ಸಂಜಯ್. ಗ್ಲೋಬಲ್ ಡಾನ್ಸ್ ಅಕಾಡೆಮಿ ಸೆಲೆಬ್ರೇಷನ್ ಚೆನ್ನಾಗಿ ಮಾಡಿದ್ರಿ, ಕಾಸ್ಟ್ಯೂಮ್ ಚೆನ್ನಾಗಿತ್ತು, ಸಾಂಗ್ ಸೆಲೆಕ್ಷನ್ ಬ್ಯೂಟಿಫುಲ್. ಆದರೆ ಕೆಲವು ವಿಷಯ ಇದೆ. ಕಿಶೋರ್ ಅವ್ರು ಹೇಳಿದ್ರು ಈಗ ಆಲ್ರೆಡಿ. ಲಾಸ್ಟ್ ಟೈಮ್ ನೀವು ಮಾಡಿದ್ದ ಫಾರ್ಮ್ ಆಫ್ ಡಾನ್ಸ್, ಫಾರ್ಮ್ ಆಫ್ ಸ್ಟೆಪ್ಸ್ ಸಿಮಿಲರ್ ಇತ್ತು. ಈ ಸೈಡ್ ಕೂಡ ಕಾಂಪಿಟಿಷನ್ ಲೆವೆಲ್ ಮೇಲೆ ಹೋಗ್ತಾ ಇದ್ದ ಹಾಗೆ ನಾವು ನಮ್ಮ ಸ್ಟೆಪ್ಸ್ ಮತ್ತು ಕೊರಿಯೋಗ್ರಫಿಯನ್ನು ತುಂಬ ಟೈಟ್ ಮಾಡ್ಕೋಬೇಕು. ಎಸ್ಪೆಷಲಿ ವೆನ್ ಯು ಗೋಯಿಂಗ್ ಔಟ್ ಫಾರ್ ದ ಪ್ರಾಪ್ಸ್ಗೆ ಹೋಗಿ ಬರುವಾಗ ನಮಗೆ ಆಲ್ರೆಡಿ ಗೊತ್ತಾಯ್ತಾ ನೀವು ಪ್ರಾಪ್ಸಿಗೆ ಹೋಗ್ತಾ ಇದ್ದೀರಾ ಅಂತ. ತುಂಬ ಕ್ಯಾಶುವಲ್ ಆಗಿ ಹೋಗ್ತೀರಾ, ಪ್ರಾಪ್ಸ್ ತೊಗೊಂಬರ್ತೀರಾ, ವೆಯ್ಟ್ ಮಾಡ್ತೀರಾ, ಮ್ಯೂಸಿಕ್ಗೋಸ್ಕರ ಸ್ಟಾರ್ಟ್ ಮಾಡ್ತೀರಾ. ಪ್ರಾಪ್ಸ್ ಹಾಳಂತ ಹೇಳಲಿಲ್ಲ, ಬಟ್ ಎಕ್ಸಿಟ್ ಮತ್ತು ಎಂಟ್ರಿ ಅದರಲ್ಲಿ ಸ್ವಲ್ಪ ಏನಾದರೂ ಮಾಡಿ ಹೊರಗಡೆ ಹೋಗಿ ಮಾಡಿಕೊಂಡು ಒಳಗಡೆ ಬನ್ನಿ. ತುಂಬ ಕ್ಯಾಶುವಲ್ ಆಗಿ ಹೊರಗಡೆ ಹೋಗ್ತೀರಾ, ಕ್ಯಾಶುವಲ್ ಆಗಿ ಒಳಗಡೆ ಬರ್ತಿದ್ದಾರಾ, ಅಟ್ ದ ಮೋಸ್ಟ್ ಡಿಪ್ಪಿಂಗ್ ಮಾಡ್ತೀರಾ. ಅದು ಬಿಟ್ಟು ಬೇರೆ ಏನು ಮಾಡ್ತಾ ಇಲ್ಲ. ಫಾರ್ಮೇಷನ್ಸ್ 2-3 ಮಾಡ್ತಾ ಇದ್ದೀರಾ, ಬಟ್ ಫಾರ್ಮೇಷನ್ಗೂ ನಿಮ್ಮದು ನೆಕ್ಸ್ಟ್ ಅಂತರ ಸ್ಟಾರ್ಟ್ ಆಗುವಾಗ ಮಾಡುವ ಸ್ಟೆಪ್ಸ್ಗೂ ಅಲ್ಲಿ ಅಗೇನ್ ನೀವು ಟೈಮ್ ತಗೋತೀರಾ. ನಿಮಗೆ ಬೇಕಾದಷ್ಟು ಟೈಮ್ ಹೋಗಲಿಕ್ಕೆ ಬರಲಿಕ್ಕೆ. ಎಲ್ಲ ಕೊರಿಯೋಗ್ರಫಿಯಲ್ಲೇ ಮಾಡಬೇಡಿ, ಅಲ್ಲ ಎಲ್ಲ ಸ್ಟೆಪ್ಸಲ್ಲೇ ಮಾಡಬೇಡಿ. ನಿಮಗೆ ಇರೋದಿಲ್ಲ ಕಾಲ 5 ನಿಮಿಷ ಅಲ್ವಾ? 5 ನಿಮಿಷದಲ್ಲಿ ಮ್ಯಾಕ್ಸಿಮಮ್ ಏನು ತೋರಿಸ್ಲಿಕ್ಕೆ ಆಗುತ್ತೆ ಅಷ್ಟು ತೋರಿಸ್ಬೇಕು. ನೀವು ಆರಾಮ್ಸೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದ ಥರ ಕಾಣ್ತಾ ಇತ್ತು. ಕೊರಿಯೋಗ್ರಫಿ ತುಂಬ ಟೈಟ್ ಮಾಡ್ಕೊಳ್ಳಿ. ರೀಸನ್ ಕೊಡಲಿಕ್ಕೆ ಆಗಲ್ಲ. ಇನ್ನು ನೀವು ನೆಕ್ಸ್ಟ್ ಲೆವೆಲ್ ಹೋಗುವಾಗ ರೀಸನ್ ಕೊಡಲಿಕ್ಕೆ ಆಗಲ್ಲ. ಟೈಟ್ ಕೊರಿಯೋಗ್ರಫಿ ಮಾಡಿ. ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಕೂಡ ಮಿಸ್ ಮಾಡಬೇಡಿ. ಮಿಸ್ಟೇಕ್ ಆಗಿಲ್ಲ, ಮೇಜರ್ಲಿ ಏನು ಮಿಸ್ಟೇಕ್ ಆಗಿಲ್ಲ, ಬಟ್ ತುಂಬ ಪಾರ್ಟಲ್ಲಿ ನಾನು ಎನಿಸಿದೆ ಇಲ್ಲಿ ಯಾಕೆ ತುಂಬ 2-3 ಸೆಕೆಂಡ್ ವೇಸ್ಟ್ ಆಯ್ತಲ್ಲ, ಇಲ್ಲೊಂದು 5-6 ಸೆಕೆಂಡ್ ವೇಸ್ಟ್ ಆಯ್ತಲ್ಲಪ್ಪ ಹಾಗೆ ಅಂತ ಒಂದು ಸ್ವಲ್ಪ ಫೀಲ್ ಬಂತು. ಇಷ್ಟು ಒಳ್ಳೆ ಕಾಸ್ಟ್ಯೂಮ್ ಹಾಕಿ ಇಷ್ಟು ಒಳ್ಳೆ ಸಾಂಗಿಗೆ ಡ್ಯಾನ್ಸ್ ಮಾಡುವಾಗ ಕೊರಿಯೋಗ್ರಫಿ ಇನ್ನೂ ಸ್ವಲ್ಪ ಅಡಾಪ್ಟ್ ಮಾಡ್ಕೊಳ್ಳಿ. ಅದರ್ವೈಸ್ ಓವರ್ ಆಲ್ ಇಟ್ ವಾಸ್ ಅ ಗುಡ್ ಪರ್ಫಾರ್ಮೆನ್ಸ್. ಸೆಲೆಬ್ರೇಷನ್ ರೌಂಡ್ಗೆ ನೀವು ಕನ್ನಡ ರಾಜ್ಯೋತ್ಸವವನ್ನು ಡಿಬ್ರೀಟ್ ಮಾಡಿದ್ದೀರಾ. ಆ್ಯಪ್ಟ್ ಕರೆಕ್ಟಾಗಿ ಬಂದಿದೆ. ಅದೇ ಎಲ್ಲೆಲ್ಲಿ ಸ್ವಲ್ಪ ಸ್ಟೆಪ್ಸ್ ಮತ್ತು ಕೊರಿಯೋಗ್ರಫಿಯಲ್ಲಿ ಸ್ವಲ್ಪ ಇಂಪ್ರೂವ್ ಮಾಡಿದರೆ ಯು ಆರ್ ಆನ್ ದ ಟಾಪ್. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಹಬ್ಬ ಹರಿದಿನ ಅಂದರೆ ಸ್ವಲ್ಪ ಸೆಲೆಬ್ರೇಷನ್ ಮೂಡಲ್ಲಿ ಸ್ಟೆಪ್ಸ್ ಆಚೆ ಈಚೆ ಆಗುತ್ತೆ, ನೋ ಪ್ರಾಬ್ಲಮ್. ಆದರೂ ನೆಕ್ಸ್ಟ್ ರೌಂಡಿಗೆ ಸ್ವಲ್ಪ ಜಾಗ್ರತೆ ಇರಿ ಹೇಳ್ತಾ ಇದ್ದಾರೆ, ಯಾಕಂದರೆ ಅವ್ರು ನಿಮ್ಮ ಮೆಂಟರ್ ಅಲ್ವಾ, ನೀವು ಬೆಟರ್ ಆಗಬೇಕು ಅನ್ನೋದು ಅವ್ರ ಮೋಟಿವ್. ಎನಿವೇಸ್, ನಮ್ಮ ಸೂಪರ್ ಗುರು ನಿಮ್ಮ ಬಗ್ಗೆ ಏನು ಹೇಳ್ತಾರೆ ನೋಡೋಣ. ಮೇಡಮ್ ಪ್ಲೀಸ್. ನನಗೇನು ಖುಷಿ ಆಗಲಿಲ್ಲ, ಯಾಕಂದ್ರೆ ನನಗೆ ಸ್ವೀಟೇ ಬರಲಿಲ್ಲ. ಚರಣ್ ನನಗೆ ಕೊಡಲೇ ಇಲ್ಲ, ಸೊ ಡ್ಯಾನ್ಸ್ ಏನು ಒಳ್ಳೇದಾಗಲಿಲ್ಲ. ಎಲ್ಲರೂ ಜಡ್ಜಸ್ಸಿಗೆ ಮಾತ್ರ ಕೊಡ್ತಾರೆ, ಸೂಪರ್ ಗುರುನ ಯಾಕೆ ಮರ್ತು ಹೋಗ್ತೀರಾ? ಎನಿವೆ, ಜೋಕ್ಸ್ ಅಪಾರ್ಟ್, ಪ್ಲೀಸ್ ಹೋಗಿ ಕೊಡಿ. ಅವ್ರು ಮಾತ್ರ ಕೇಳಿದ, ಅವ್ರಿಗೆ ಮಾತ್ರ ಕೊಟ್ಟು ಬನ್ನಿ. ಜೋಕ್ಸ್ ಅಪಾರ್ಟ್, ನಿಮ್ಮ ಸ್ಟೆಪ್ಸ್ ತುಂಬ ಸಿಂಪಲ್ ಆಯಿತು ಅಂತ ನನಗೆ ಕಂಡಿತ್ತು. ಇನ್ನು ಸ್ವಲ್ಪ ಇಂಪ್ರೂವ್ ಮಾಡಬೇಕು. ಅಂದರೆ ಬಾಕಿ ಕಂಟೆಸ್ಟೆಂಟ್ಸ್ ನೋಡುವಾಗ ಅವ್ರ ಸ್ಟೆಪ್ಸ್ ತುಂಬ ಚೆನ್ನಾಗಿದೆ, ಪ್ಲಸ್ ದೇ ಆರ್ ಡೂಯಿಂಗ್ ಫಾರ್ಮೇಷನ್ಸ್ ಎಲ್ಲ ಮಾಡ್ತಾ ಇದ್ದಾರೆ.
ನಿಮ್ಮದು ಒಂದೇ ಲೆಕ್ಕ ಆಗ್ತಾ ಇದೆ. ಸೊ ಪ್ಲೀಸ್ ಸ್ವಲ್ಪ ಇಂಪ್ರೂವ್ ಮಾಡಿ, ಓಕೆ? ಇಲ್ಲದಿದ್ದರೆ ಚೆನ್ನಾಗಾಗಿತ್ತು, ಬಟ್ ಓನ್ಲಿ ಸಿಂಪಲ್ ಆಯಿತು, ಓಕೆ? ಎಸ್, ಥ್ಯಾಂಕ್ ಯು ಸುಪಗುರು. ಓಕೆ, ನಮ್ಮ ತುಳು ಸಿನಿಮಾದ ಆ್ಯಕ್ಟರ್ಸ್, ಡಿರೆಕ್ಟರ್, ಪ್ರೊಡ್ಯೂಸರ್ ಎಲ್ಲ ಬಂದಿದ್ದಾರೆ. ಅವ್ರಿಗೆ ಹೇಗೆ ಅನಿಸ್ತೆ ಅಂತ ಕೇಳೋಣ. ಟು ದ ಬರ್ಸಾ ಟೀಮ್ ಪ್ಲೀಸ್. ಹಲೋ, ಚೆನ್ನಾಗಿ ಮಾಡಿದ್ದೀರಪ್ಪ, ತುಂಬ ಚೆನ್ನಾಗಿ ಮಾಡಿದ್ದೀರಾ. ನಾನು ಆ್ಯಕ್ಚುಲಿ ಡ್ಯಾನ್ಸ್ ಬಗ್ಗೆ ಏನು ಮಾತಾಡಲ್ಲ, ಯಾಕಂದ್ರೆ ನನಗೂ ಜಾಸ್ತಿ ಆಡೋಕ್ಕೆ ಬರಲ್ಲ. ಏನೋ ಒಂದು ಕೈಕಾಲು ಆ ಕಡೆ ಮಾಡ್ತೀನಿ ಅಷ್ಟೇ. ಫಸ್ಟ್ ಆಫ್ ಆಲ್ ಚರಣ್ ಅಲ್ವಾ, ಚೆನ್ನಾಗಿ ಮಾಡಿದೆಯಪ್ಪ ನೀನು. ಐ ವಾಸ್ ಓನ್ಲಿ ಲುಕಿಂಗ್ ಅಟ್ ಯುವರ್ ಎಕ್ಸ್ಪ್ರೆಷನ್ಸ್. ಯಾಕಂದರೆ ಎಕ್ಸ್ಪ್ರೆಷನ್ಸ್ ತುಂಬ ಇಂಥ ಫೋಕ್ ಸಾಂಗ್ಗಳಲ್ಲಿ ಎಕ್ಸ್ಪ್ರೆಷನ್ ತುಂಬ ಕನ್ವೆ ಮಾಡಬೇಕಾಗತ್ತೆ. ಅವ್ರ ಜೊತೆ ನಿಮ್ಮ ಹಿಂದೆ ಏನು ನಿಂತಿದ್ದೀರಲ್ವಾ, ಈ ಕಡೆ ನೀವೇ, ನಿಮ್ಮದು ಎಕ್ಸ್ಪ್ರೆಷನ್ ತುಂಬ ಚೆನ್ನಾಗಿತ್ತು. ನಿಮ್ಮ ಇನ್ವಾಲ್ವ್ಮೆಂಟ್ ಇದೆಯಲ್ಲ, ತುಂಬ ಚೆನ್ನಾಗಿತ್ತು. ಜಡ್ಜಸ್ ಹೇಳಿದಾಗೆ ಇನ್ನಷ್ಟು ಅಂದರೆ ಇನ್ನು ನೀವು ನಿಮ್ಮ ಅವಾರ್ಡ್ಗೆ ಹತ್ತಿರ ಹೋದಷ್ಟು ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಸೊ ನೀವು ಇನ್ನಷ್ಟು ಕಷ್ಟಪಡಬೇಕಾಗತ್ತೆ. ಸೊ ಆಲ್ ದ ಬೆಸ್ಟ್, ಡೂ ವೆಲ್ ಆ್ಯಂಡ್ ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್ ಅರ್ಜುನ್. ಈಗಾಗಲೇ ನಾನು ತುಳು ಸಿನಿಮಾ ಬಗ್ಗೆ ಹೇಳುವಾಗ ಅವ್ರಿಗೆ ಹೇಳಿದೆ, ಇವರು ಕನ್ನಡ ಚಿತ್ರದಲ್ಲೂ ಕೂಡ ನಾಯಕ ನಟನಾಗಿ ಡಾನ್ಸ್ ಮಾಡಿದ್ದಾರೆ. ಸೊ ದೇ ವಾಂಟ್ ಟು ಡಾನ್ಸ್ ವಿತ್ ಯು. ಪೊರ್ಲುಡು ಪೊರ್ಲು ನಮ್ಮ ತುಳುನಾಡು, ಐಡ್ಲ ಪೊರ್ಲು ಕರ್ನಾಟಕ ಎಂಕಲ್ನ ಭೂಮಿ. ಸೊ ಯು ಹ್ಯಾವ್ ಟು ಡಾನ್ಸ್ ಆನ್ ದಿಸ್ ಸಾಂಗ್ ವಿತ್ ದೆಮ್ ಪ್ಲೀಸ್. ಪೊರ್ಲುಡು ಪೊರ್ಲು ಪದ್ಯ ಪೊರ್ಲು ಯಾರು ನಲ್ತನ ಪೊರ್ಲ ಇಜಿಜಿ ಈರ್ನೊಟ್ಟಿಗೆ ನಲ್ಪುದಾನೇ ಒಂಜಿ ಪೊರ್ಲು ಪ್ಲೀಸ್. பொருளுடு பொருளு பொருளு துளுநாடு அசார எசழுத தாமர நம்ம பாசே பொருளுடு பொருளு பொருளு துளுநாடு அரசார எசழுத தாமர நம்ம பாசே ಕೇದಗಿ ಸಂಪಿಗೆ ಜಾಜಿ. ಥ್ಯಾಂಕ್ ಯು Okay, thank you so much. Okay, thank you so much. Global Dance Academy, Sirigannadam Gelgim. Very good. Jai Karnataka Mate. Thank you so much. Yes. ಹಬ್ಬ ಹರಿದಿನ ಆಗಿರಲಿ, ಆನಿವರ್ಸರಿ, ಹ್ಯಾಪಿ ಬರ್ಡೇ ಆಗಿರಲಿ, ಸೆಲೆಬ್ರೇಷನ್ಸ್ಗೆ ದೇರ್ ಇಸ್ ನೋ ರೀಸನ್. ಆ ಥೀಮ್ನೊಂದಿಗೆ ನಮ್ಮ ಈ ಕಾರ್ಯಕ್ರಮ ನಡೀತಾ ಇದೆ. ಹೆಮ್ಸ್ ಡೇರ್ ಟು ಡಾನ್ಸ್. ಬಟ್ ಶಾರ್ಟ್ ಬ್ರೇಕ್ ಇನ್ ದ ಸೆಲೆಬ್ರೇಷನ್. ಡೋಂಟ್ ಗೋ ಎನಿವೇರ್. ವೆಲ್ಕಮ್ ಬ್ಯಾಕ್ ಆಫ್ಟರ್ ಶಾರ್ಟ್ ಬ್ರೇಕ್ ಟು ಹೆಮ್ಸ್ ಡೇರ್ ಟು ಡಾನ್ಸ್. ಮೇಸ್ಟ್ರೋ ಪ್ರೊಡಕ್ಷನ್ಸ್ ಹಾಗೂ ನಮ್ಮ ಟಿವಿಯ ಜಂಟಿ ಆಶ್ರಯದಲ್ಲಿ ಮೂಡಿ ಬರುವಂತಹ ದ ಬಿಗ್ಗೆಸ್ಟ್ ಗ್ರೂಪ್ ಡಾನ್ಸ್ ರಿಯಾಲಿಟಿ ಶೋ ಹೆಮ್ಸ್ ಡೇರ್ ಟು ಡಾನ್ಸ್, ಪವರ್ಡ್ ಬೈ ಭೂಮಿ ವಿಲಾಸ್, ಗಡಿ ಡಿಟರ್ಜೆಂಟ್ ಹಾಗೂ PropHippo.com. ಈ ಕಾರ್ಯಕ್ರಮದ ಕೋ ಸ್ಪಾನ್ಸರ್ಸ್ ಆಗಿದ್ದಾರೆ ಅರುಣಾ ಮಸಾಲಾ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಏಸ್ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್, ಮೇಸ್ಟ್ರೋ ಇಂಟೀರಿಯರ್ಸ್, ಮರ್ಜರ್ ಸೋಡಾ ಹಾಗೂ JP ಲೈಟಿಂಗ್ಸ್ ಆ್ಯಂಡ್ ಅಪ್ಲಯನ್ಸಸ್. ಥ್ಯಾಂಕ್ ಯು ಟು ಆಲ್ ಆರ್ ಸ್ಪಾನ್ಸರ್ಸ್. ಆ್ಯಂಡ್ ನೌ ನೆಕ್ಸ್ಟ್ ಸೆಲೆಬ್ರೇಷನ್ ಮಾಡುವವರು ಯಾರು? ಓವರ್ ಟು ದ ಜಡ್ಜಸ್. ಕಿಶೋರ್, ನಿಮ್ಮ ಟೀಮಿಂದ ಈಗ ಬರುವಂತ ಡಾನ್ಸರ್ಸ್ ಯಾರು, ಯಾವ ಸೆಲೆಬ್ರೇಷನ್, ರೀಸನ್ ಏನು? ನನ್ನ ಟೀಮಿಂದ ಸ್ವಿಂಗರ್ಸ್, ಇವರು ಒಂದು ವಿಕ್ಟ್ರಿ ಸೆಲೆಬ್ರೇಷನ್, ಐ ಮೀನ್ ಆರ್ಮಿ ವಿಕ್ಟ್ರಿ ಸೆಲೆಬ್ರೇಷನ್. ಓಕೆ, ಆರ್ಮಿ ವಿಕ್ಟ್ರಿ ಸೆಲೆಬ್ರೇಷನ್. ಕನ್ನಡ ಮಾತೆಯನ್ನ ಜಯ ಜಯ ಹೇಳ್ತಾ ಇದೀಗ ವಿ ಗೋ ಆನ್ ಟು ದ ನ್ಯಾಷನಲ್ ಲೆವೆಲ್. ಜೈ ಭಾರತ್ ಮಾತಾ ಕಿ ಹೇಳ್ಕೊಂಡು ಬರ್ತಾ ಇದ್ದಾರೆ ಫ್ರಮ್ ದ ರಾಕ್ ಸ್ಟಾರ್ಸ್ ಆನ್ ಹೆಮ್ಸ್ ಡೇರ್ ಟು ಡಾನ್ಸ್. कंधों से मिलते हैं कंधे, कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं. कंधों से मिलते हैं जवानों
दुश्मन पूरे टैंक रेजिमेंट के साथ है। कमान ने हमें पोस्ट छोड़कर पीछे हट जाने के लिए कहा है, मगर फिर भी आखिरी फैसला मुझ पर छोड़ा है और मैंने फैसला यह किया है, अपनी पोस्ट छोड़कर नहीं जाऊंगा। अब तुम लोगों का फैसला मैं तुम पर छोड़ता हूं। जो लोग ये पोस्ट छोड़कर जाना चाहते हैं जा सकते हैं। सर, मैं अपनी धरती दुश्मनों के हाथ में छोड़कर नहीं जाऊंगा, मर जाऊंगा सर, कदम पीछे नहीं हटाऊंगा। कोई नहीं जाएगा। तो मैं ये समझ लूं कि तुम सब मिलकर मेरे साथ दुश्मन का सामना करोगे। Wake up. Time to die. लड़ाई जीती जाती है दुश्मन को खत्म करके। On your mark, get set, go! ಇಂಡಿಯನ್ ಸೋಲ್ಜರ್ಸ್ ಕಿ ವಿಶ್ವದಲ್ಲಿರುವಂತಹ ಎಲ್ಲ ಜೀವ ಸಂಕುಲಕ್ಕೂ ಕೂಡ ಅದರದ್ದೇ ಆದಂತಹ ಗೆಳೆಯರು, ಅದರದ್ದೇ ಆದಂತಹ ಪರಿವಾರ, ಅದರದ್ದೇ ಆದಂತಹ ಒಂದು ಗುಂಪಿರುತ್ತೆ. ಸೊ ಅವರೆಲ್ಲರೂ ಕೂಡ ಅವರವರ ಜೀವನದಲ್ಲಿ ಮೋಜು ಮಸ್ತಿಯನ್ನು ಮಾಡ್ತಾ ಇರ್ತೀವಿ. ನಾವು ಕೂಡ ಅಷ್ಟೇ, ಪ್ರಾಣಿಗಳಾಗಿರ್ಬೋದು ಅಥವಾ ಗಿಡ ಮರಗಳಾಗಿರ್ಬೋದು. ಆದರೆ ಸೋಲ್ಜರ್ಸ್ ಅಂತ ಹೇಳಿದ ತಕ್ಷಣ, ಸೈನಿಕರು ಅಂತ ಹೇಳಿದರೆ ಅವ್ರಿಗೂ ಕೂಡ ಕುಟುಂಬ ಇರುತ್ತೆ, ಅವ್ರಿಗೂ ಕೂಡ ಮನೆಯವರು ಇರುತ್ತೆ, ಅವ್ರಿಗೂ ಕೂಡ ಸೆಂಟಿಮೆಂಟ್ಸ್ಗಳಿರುತ್ತೆ. ಆದರೆ ಅವರು ಅದೆಲ್ಲವನ್ನು ಕೂಡ ತೊರೆದು ನಮಗೋಸ್ಕರ, ದೇಶಕ್ಕೋಸ್ಕರ ಗಡಿಯಲ್ಲಿ ನಿಂತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಮೊದಲನೇದಾಗಿ ನಾವು ಸೆಲ್ಯೂಟನ್ನು ಹೇಳಬೇಕು. ನೀವು ಇಡೀ ಒಂದು ಪರ್ಫಾರ್ಮೆನ್ಸ್ ಏನು ಮಾಡಿದ್ದೀರಾ, ಇದೆಲ್ಲವೂ ಕೂಡ ನಮ್ಮ ದೇಶ ಕಾಯುವಂತಹ ಯೋಧರಿಗೆ, ಸೈನಿಕರಿಗೆ ಮುಡಿಪು. ಹ್ಯಾಟ್ಸ್ ಆಫ್ ಟು ಆಲ್ ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಅವರ್ ಇಂಡಿಯನ್ ಸೋಲ್ಜರ್ಸ್. ಸೊ ಅವರನ್ನು ಎಷ್ಟು ಗುಣಗಾನ ಮಾಡಿದರೂ ಕೂಡ ಅದು ಕಡಿಮೆನೇ. ಯಾಕಂತ ಹೇಳಿದ್ರೆ ಅವರು ಮಾಡೋ ಕೆಲಸಕ್ಕೆ ಸರಿಸಾಟಿ ಬೇರೆ ಯಾವುದೂ ಇಲ್ಲ. ಸದ್ಯಕ್ಕೆ ಇವಾಗ ನೀವು ನಿಮ್ಮ ಪರ್ಫಾರ್ಮೆನ್ಸ್ನ ಇಲ್ಲಿ ಮಾಡಿದ್ದೀರಾ, ಸ್ವಿಂಗರ್ಸ್. ಸೊ ಸ್ವಿಂಗರ್ಸ್ನ ಪರ್ಫಾರ್ಮೆನ್ಸ್ ನಮ್ಮ ಜಡ್ಜಸ್ಗಳಿಗೆ ಎಷ್ಟು ಖುಷಿಯನ್ನು ಕೊಟ್ಟಿದೆ ಅಂತ ಕೇಳಬೇಕಾಗಿದೆ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಪೂಜಾ. ಸ್ವಿಂಗರ್ಸ್ ಹಾಯ್. ಹಾಯ್ ಮ್ಯಾಮ್. ನಿಖಲ ಕಾನ್ಸೆಪ್ಟ್ ಮಸ್ತ್ ಎಡ್ಡೆತ್ತಲು. ಥ್ಯಾಂಕ್ ಯು. ಆ್ಯಂಡ್ ಎನರ್ಜಿ ಲೆವೆಲ್ ವಾಸ್ ಗುಡ್. ಫಾರ್ಮೇಷನ್ ನಿಖಲ್ ದಾದಾಪುರ ಫಾರ್ಮೇಷನ್ ಟ್ರೈ ಮಂತಿರ್ತಲೆ. ಸೊ ಇಟ್ ವಾಸ್ ಗುಡ್. ಬಟ್ ದೆನ್ ಫಾರ್ಮೇಷನ್ ಮಂತೊಂದು ಪುನಗ ಆ್ಯಂಡ್ ಫಾರ್ಮೇಷನ್ ಆಯ್ ಬೊಕ್ಕ ಯುನೋ ಆ ಗ್ಯಾಪ್ಸ್ ಇಡ್ ಓಲಾ ಅಂಚಿನ ಚಾವಂದುಂಡು. ಓಕೆ, ಮೇ ಬಿ ನಿಕಲ್ನ ಫುಟ್ ವರ್ಕ್ ಆವಡು ಅಥವಾ ಫಾರ್ಮೇಷನ್ ಆಯ್ ಕೂಡಲೇ ನಿಕಲು ಆ ನೆಕ್ಸ್ಟ್ ಚೇಂಜ್ ಓವರ್ ಮನ್ಪುನಾಗ ಯು ಶುಡ್ ಒಂಚೂರು ಕಾನ್ಸಂಟ್ರೇಟ್ ಮಂತ್ ಆಯ್ತಮಿತ್ತು. ಆ್ಯಂಡ್ ಒನ್ ಮೋರ್ ಥಿಂಗ್, ಸೆಲೆಬ್ರೇಷನ್ ಥೀಮ್ ತೋಜೊಂದಿತ್ತುಜಿ ನಿಕಲ್ನ ಆ್ಯಕ್ಟೆಡ್ ಒಂಜಿ ಥೀಮ್ ಕೊರ್ನಾಗ ನಿಕಲು ಐತ ಮಿತ್ ಕಂಪ್ಲೀಟ್ ಆದ ಕಾನ್ಸಂಟ್ರೇಟ್ ಮಂತ್ಲೆ. Okay? Because other than that, the concept was very good. Thank you. Celebration onji tojo ittu jate. All the best. Thank you. All right, so
ನಿಮ್ಮ ಪರ್ಫಾರ್ಮೆನ್ಸ್ ನಮ್ಮ ಚಾಂಪಿಯನ್ಗೆ ಎಷ್ಟು ಇಷ್ಟ ಆಗಿದೆ ಅಂತ ಸಂಜಯ್ ಸರ್ ಪನ್ಲೆ. ಟೀಮ್ ಸ್ವಿಂಗರ್ಸ್ ಹಲೋ ಸರ್. ಹೆಲೋ ಹಲೋ ಸೆಲೆಬ್ರೇಷನ್ ರೌಂಡ್ ಅತ್ತೆ ಸರ್. ಧ್ವಜ ಪೋದು ದೀಯರಿ ಸೆಲ್ಯೂಟ್ ಮಲ್ತಾರ್ರಿ ಫಿನಿಶ್ ಆಂಡಿ ಸೆಲೆಬ್ರೇಷನ್ ಸ್ಟಾರ್ಟ್ ಆಫ್ನ ಹಿಡ್ದು ಬೊಕ್ಕ ಅದೇ ಎಂಕ್ಲಿಗೆ ಜರ್ನಿ ತೋಜಾಯರ್ ನಿಕ್ಲು ಕಾನ್ಸೆಪ್ಟ್ ಆ್ಯಕ್ಚುಲಿ ಸೆಲೆಬ್ರೇಷನ್ ಅವಳು ಧ್ವಜ ದೀ ಬೊಕ್ಕ ಎಂಕ್ಲಿಗೆ ಒಂದು ಖುಷಿ ಆಪಂಡು ಪೂರ ಸೆಲೆಬ್ರೇಟ್ ಮಲ್ಪೇರ್ರಿ ಅಲ್ತಿಡ್ದು ಸೆಲೆಬ್ರೇಷನ್ ಸ್ಟಾರ್ಟ್ ಆಪ್ ನಾನು ನಿಕ್ಲು ಅವ್ಳು ಎಂಡ್ ಮಲ್ತಾರೆ ಯಾನ ಬಗ್ಗೆ ಹೊಲ್ತಿಡ್ದು ಸ್ಟಾರ್ಟ್ ಮಲ್ಪಾಡು ಓಕೆ ಕನ್ಫ್ಯೂಷನ್ ಓಕೆ ನೋ ಪ್ರಾಬ್ಲಮ್ ಕಪಲ್ ಆಫ್ ಥಿಂಗ್ಸ್ ಡಯಲಾಗ್ಸ್ ಬೊಕ್ಕ ಆ್ಯಕ್ಷನ್ಸ್ ಕೋಆರ್ಡಿನೇಟ್ ಆವಂದಿತ್ತೀಜಿ ಡಯಲಾಗ್ ನಿಖಲ್ ವೆಯ್ಟ್ ಮಲ್ತಾ ಹೋಯ್ತಾರೆ ಕೆಲವರ ಡಯಲಾಗ್ ಮಲ್ತಿ ಬೊಕ್ಕ ಆ್ಯಕ್ಷನ್ ಮಲ್ತಿ ಬೊಕ್ಕ ಡಯಲಾಗ್ ಬರೋ ಅಂತಂడి ಇನಿಷಿಯಲ್ ಪಾರ್ಟ್ ಫಸ್ಟ್ ಪಾರ್ಟ್ ಓಕೆ ಮೈನರ್ ಸ್ಮಾಲ್ ಮಿಸ್ಟೇಕ್ಸ್ ಬೊಕ್ಕ ಮಿಲಿಟ್ರಿಯಿಂದ ಪಂಡಿ ಕೂಡಲೇ ಒಂಜಿ ಮೇಯ್ನ್ ಎಂಕಲ ಮೈಂಡ್ ಬರ್ಪುನು ಡಿಸಿಪ್ಲಿನ್ ಅದೇ ಡಿಸಿಪ್ಲಿನ್ ಬಂಡ ಕೋಆರ್ಡಿನೇಷನ್ ಮಸ್ತ್ ಲ್ಯಾಕಿಂಗ್ ಇತ್ತಂడి ಕೊರಿಯೋಗ್ರಫಿ ವಾಸ್ ಗುಡ್ ಇಟ್ ಕುಡ್ ಹ್ಯಾವ್ ಬಿನ್ ಲಿಟಲ್ ಮೋರ್ ಬೆಟರ್ in case if you would have added maybe 30 seconds more after the flag hosting 30 seconds more dadalallante celebration maltudu anda at least adege nikal baiduvar right but overall it was a good performance. Yes, okay. Good luck. ಥ್ಯಾಂಕ್ ಯು ಸಂಜಯ್ ಸರ್ ಅಂಚನೆ ನಿಖಿಲ ಟೀಮ್ ದ ಮೆಂಟರ್ ದ ರಾಕ್ ಸ್ಟಾರ್ ಕಿಶೋರ್ ಇಡೀ ಪರ್ಫಾರ್ಮೆನ್ಸ್ ಬಗ್ಗೆ ದಾದ ಪನ್ಪರ್. ಹಲೋ ಗೈಸ್. ಹಲೋ ಸರ್. ಹಾಯ್. ಸೆಲೆಬ್ರೇಷನ್ ಡೌನ್ ಎಕ್ಸಾಕ್ಟ್ಲಿ ಸಂಜಯ್ ಸರ್ ಬೊಕ್ಕ ಪೂಜಾ ಪಂಡೇರ್ ನಿಕ್ಲಿಗೆ ದಾದ ಪೂರ ಮಲ್ಪೆರೆ ಬೋರ್ಡ್ ದಾದ ಮಲ್ಪನ ಬುರ್ಚಿ ಸರ್ ಅವು ಪೂರ ಮಂಡೇಡ್ ದಿವನ್ಲೆ. ಓಕೆ ಸರ್. ಎಕ್ಸ್ಪೆಷಲಿ ಇಂಕ್ ಸ್ಟಾರ್ಟಿಂಗ್ ನಿಕ್ಲೇನ ಇಷ್ಟ ಫಸ್ಟ್ ಆಫ್ ಆಲ್ ಅವು ಸಾಂಗ್ ಇಡೀ ಟಾಪ್ ಟು ಬಾಟಮ್ ಸಾಂಗ್ದ ಟೆಂಪೋ ಫುಲ್ ಲೋ ಇತ್ತನು ಅವು ಇಂಕ್ಲೆಗೆ ಆಯ್ತು ಡೈಲಾಗ್ಲಕ್ಕೆ ಏನೊಂದು ಇಜ್ಜಂಡು ಬೊಕ್ಕ ಡೈಲಾಗ್ ನಿಕ್ಕುಲ್ ಮಿಸ್ ಆ್ಯಂಡ್ ಮ್ಯಾಚ್ ಮಲ್ತೊಂದು ಇಜ್ಜಂಡು ಕರೆಕ್ಟ್ ಅದು ಓಕೆ ಇಂಕ್ ನೆಕ್ಸ್ಟ್ ಟೈಮ್ ದಾದ ಬೋರ್ಡ್ ಪಂಡ ಫಸ್ಟ್ ಆಫ್ ಆಲ್ ನಿಕ್ಲೇನ ಸಾಂಗ್ ಬೊಕ್ಕ ನಿಕ್ಲೇನ ಟೆಂಪೋ ಬೊಕ್ಕ ನಿಕ್ಲೇನ ಕೋಆರ್ಡಿನೇಷನ್ ಅಂತೂ ಉಂಡು ಆಲ್ರೆಡಿ. ಓಕೆ ಥ್ಯಾಂಕ್ ಯು ಸರ್. ಕಾನ್ಸೆಪ್ಟ್ ಜಾಸ್ತಿ ಯುಟಿಲೈಸ್ ಮಾಡ್ತದೆ ಓಕೆ ಸರ್. ಇಂಕ್ ಐಟ್ ಸೆಲೆಬ್ರೇಷನ್ ತೋಜಿದ್ದೀಜಿ ಸಂಜಯ್ ಪನ್ಲೇಕನೆ ಖಾಲಿ ಇಂಕ್ ವಿಕ್ಟ್ರಿ ಇಂದು ಗೊತ್ತಾಂಡು ಬಟ್ ಸೆಲೆಬ್ರೇಷನ್ ಇಜ್ಜಂಡು ನೆಟ್ ಅವು ಫ್ಲಾಗ್ ಆಯ್ ಬೊಕ್ಕನೆ ಒಂಚೂರು ನಿಕ್ಲಿ 30 ಸೆಕೆಂಡ್ ಕೊಡ್ತು ಅಂಡಲ್ಲ ಸೂಪರ್ ಬಾತು ಸಂಜಯ್ ಸರ್ ಪನ್ಲೇಕನೆ. ಓಕೆ ವರ್ಕ್ ಆನ್ ಇಟ್ ಗೈಸ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಜಡ್ಜಸ್. ಆ್ಯಕ್ಚುಲಿ ಜಡ್ಜಸ್ ನಕುಲು ನೋಟ್ ಮಲ್ಪಂದಿನ ಅಂಚಿನ ಒಂಜಿ ರಡ್ಡು ಪಾಯಿಂಟ್ ಯಾನ್ ಪನ್ಪೆ ಆ್ಯಕ್ಚುಲಿ ಮಕ್ಕಳು ಭಾರಿ ಹಾರ್ಡ್ ಪ್ರಾಕ್ಟೀಸ್ ಮಲ್ದೇರ್ ದಯ ಬಂದಾಗ ಆತ್ ಡೈಲಾಗ್ ಪೂರ ಬಂದು ಅರ್ನ ಡೈ ಕಿಲೋಕ ಹಾತ್ಗೆ ಆತ್ ಮಲ್ಲ ಜೀವತ್ತಿನ ಸನ್ನಿಡಿಯೋಲ್ ಈ ನಮ್ನೆ ಅವಡುಂದಂಡ ಪ್ರಾಕ್ಟೀಸ್ ಸುಮಾರು ಆತನಿಂದ ಈಗ ಇನ್ನೊಂದುಂಡು ಸನ್ನಿಡಿಯೋಲ್ ಅಣ್ಣ ಮಲ್ಲೇಜ್ ಪ್ರಾಕ್ಟೀಸ್ ಮಲ್ತಿದ್ದೇರಿ. ಸುನಿಲ್ ಶೆಟ್ರ್ ಒಂಚೂರು ಲಾಕದಂತಲೇ ಶಾಲೆಗೆ ಬೋನಾಗ ಮೋಸ್ಟ್ಲಿ ಯಾರನ್ನ ಫೋಟೋ ಇಂಚನೆ ಇತ್ತು ನಂದು. ಸೊ ಸುನಿಲ್ ಶೆಟ್ಟಿ ಬೊಕ್ಕ ಸನ್ನಿ ಡಿಯೋಲ್ ಒಂಜಿ ವೇಳೆ ಅಕುಲು ಜಿಮ್ಗೆ ಪೋತು ಎರಂಡ ಇನಿ ಅಕುಲು ದಾದ ಆತುವೆರು ಅಕುಲು ಹಾರ್ಡ್ ವರ್ಕ್ ಮಲ್ತದು ಎರಂಡ ಇನಿ ಅಕುಲು ದಾದ ಆತುವೆರು ಬಟ್ ಮಗುಲು ಮಸ್ತ್ ಹಾರ್ಡ್ ವರ್ಕ್ ಮಲ್ದಿರ ಐ ಅಪ್ರಿಷಿಯೇಟ್ ಬಟ್ ಸನ್ನಿ ಡಿಯೋಲ್ ಕುಜಲ್ ಕತ್ತಿರ್ಲವೆ ನೆಕ್ಸ್ಟ್ ಟೈಮ್ ಒಂಚೂರು ಇರ್ನ ಕೈತ ಬೈಸೆಪ್ಸ್ ಬರೋ ಒಂಚೂರು ಬರೋಡು. ವೆಲ್ ಸೂಪರ್ ಗುರು ಈ ಪರ್ಫಾರ್ಮೆನ್ಸ್ ಬಗ್ಗೆ ದಾದ ಪನ್ಪರ್. ಹಲೋ ಹಲೋ ಮ್ಯಾಮ್. ನಿಖಲ್ನ ಡಾನ್ಸ್ ಎಡ್ಡೆತ್ತುಂಡು ಅಂಡ್ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಸೆಲೆಬ್ರೇಷನ್ ಇನ್ಫ್ಯಾಕ್ಟ್ ಫಸ್ಟ್ ಒಂಜಿ ಪೀಸ್ ಆಯ್ಬೊಕ್ಕ ಐ ಥಾಟ್ ಯು ವಿಲ್ ಸ್ಟಾರ್ಟ್ ಸೆಲೆಬ್ರೇಟಿಂಗ್ ಸೊ ಐ ವಾಸ್ ಥಿಂಕಿಂಗ್ ವೈ ಆರ್ ದೇ ನಾಟ್ ಸ್ಮೈಲಿಂಗ್ ಬೊಕ್ಕ ನಿಕ್ಲು ಪಿದಕ್ ಹೋಗ್ತಾರ ಅದ ಐ ಥಾಟ್ ಓವರ್ ಆಂಡ್ ಅಂದು ಅವು ಎಂಕ್ ಕನೆಕ್ಟ್ ಆಗ್ತಿಜಿ ನಿಕ್ಲು ಅವು ಅಡೆಗೆ ಹೋದು ಕೂಡ ಬರ್ತಾ ಇರತ್ತ ಐ ಥಾಟ್ ದ ಡಾನ್ಸ್ ವಾಸ್ ಓವರ್ ಸೊ there was a little disturbance in the dance so I hope you will do better next time. Okay, all the best. Thank you ma'am. Thank you ma'am. Well ನಿಖಿಲ್ನ ಟೀಮ್ ದ ಪರ್ಫಾರ್ಮೆನ್ಸ್ ನಮ್ಮ ಇನಿತ ಗೆಸ್ಟ್ ನಕ್ಲಿಗೆ ಎಂಚಾತನದಕ್ಕೇನು ಅರ್ಜುನ್ ಎಂಚಾತನ ಎಡಿ ಪರ್ಫಾರ್ಮೆನ್ಸ್. ಹಾಯ್ ಹಾಯ್ ಸರ್. ಅದು ಸನ್ನಿ ಡಿಯೋಲ್ನ ಬಗ್ಗೆ ಬಂದಿರದ ಅರೇನಾರ ಮುಟ್ಟುತ್ತಿಲ್ಲ ನಿಖಿಲು ಅವೇನು ಅಲಕ್ಕ ನೆಲಟ್ಟು ಬಾರ್ದು ಜಪ್ಪುಲಿ ಹಾಸಿಗೆದೆಲ್ಲ ಕೊಂಡು ಅಡ ಸನ್ನಿ ಡಿಯೋಲ್ ಮಾತ್ರ ಅವೇನು ಮಂತನೆ ನಾನು ಗ್ಯಾರಂಟಿ ಆ್ಯಂಕರಿಂಗ್ ಬಿಡುಪೆ ಕುಟ್ಲದ ಸನ್ನಿ ಡಿಯೋಲ್ ಮಂತಿನ ಲಾಯ್ಕ್ ಆತನೆ. ಬಟ್ ಅಕುಲು ಎಂಚಿನ ಮಾತ ಮಂತೇರು ಖಂಡಿತವಾದ ಮಂಡೇರ್ದಿಲೆ ಇಟ್ ಇಸ್ ಗುಡ್ ಬಟ್ ವರ್ಕ್ ಹಾರ್ಡ್ ಕುಡಲ್ಲ ಎಡ್ಡೆ ಮಂತ್ಲೆ ಸೊ ನೆಕ್ಸ್ಟ್ ಟೈಮ್ ತುಕ ಡೂ ಯೋರ್ ಬೆಸ್ಟ್. ಓಕೆ ಗಾಡ್ ಬ್ಲೆಸ್. ಥ್ಯಾಂಕ್ ಯು. Thank you judges, thank you guests and thank you swingers. Next round hopefully we will meet again. Thank you once again. Thank you sir.
ಹೆಮ್ಸ್ ಡೇ ಟು ಡಾನ್ಸ್ ಅಲ್ಲಿ ಇವತ್ತು ಸೆಲೆಬ್ರೇಷನ್ ಥೀಮ್ ಅನ್ನು ಇಟ್ಕೊಂಡು ಈ ರೌಂಡ್ಗಳು ಸಾಗ್ತಾ ಇದೆ. 3 ಪರ್ಫಾರ್ಮೆನ್ಸ್ಗಳು ಆಗಿವೆ. ಇದೀಗ ಸದ್ಯಕ್ಕೆ ಇವತ್ತಿನ ಎಪಿಸೋಡ್ನಲ್ಲಿ ಪರ್ಫಾರ್ಮರ್ ಆಫ್ ದ ಎಪಿಸೋಡ್ ಯಾರು ಅಂಡ್ ಇವತ್ತಿನ ಎಪಿಸೋಡಲ್ಲಿ ಯಾರಾದರೂ ಡೇಂಜರ್ ಝೋನ್ಗೆ ಹೋಗ್ತಾರಾ ಅಂತ ಕಾತುರತೆಯಿಂದ ನಾವು ಕಾಯ್ತಾ ಇದ್ದೀವಿ, ನೀವು ಕೂಡ ಕಾಯ್ತಾ ಇದ್ರೆ. ಆದರೆ ಈ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ಮೇಸ್ಟ್ರೋ ಪ್ರೊಡಕ್ಷನ್ಸ್ ಹಾಗೆ ನಮ್ಮ ಟಿವಿ ಸಹಭಾಗಿತ್ವದಲ್ಲಿ ಹೆಮ್ಸ್ ಡೇ ಟು ಡಾನ್ಸ್ ಪವರ್ಡ್ ಬೈ propepo.com, ಭೂಮಿ ವಿಲಾಸ್ ಆ್ಯಂಡ್ ಗಡಿ ಡಿಟರ್ಜೆಂಟ್ ಇವತ್ತಿನ ಈ ಒಂದು ಎಪಿಸೋಡ್ನಲ್ಲಿ ಸೆಲೆಬ್ರೇಷನ್ ಬಾರಿ ಜೋರುಡೆ ಆಯ್ತದೆ. ಆ್ಯಂಡ್ ಸೆಲೆಬ್ರೇಷನ್ ಆಯ್ ಬೊಕ್ಕ ಇತ್ತ ಕುಡೊಂಜಿ ಸೆಲೆಬ್ರೇಷನ್ ಆಪುಂಡು ಐಡ್ದು ಬೊಕ್ಕ ಒಂಜಿ ಚೂರು ಬೇಜಾರು ಆವು ಅತ್ತು ಆವಂದೆಲ್ಲ ಕುಲ್ಲು. ಬಟ್ ಲೆಟ್ಸ್ ಮೂವ್ ಟುವರ್ಡ್ ಸೆಲೆಬ್ರೇಷನ್ ಓನ್ಲಿ. ಪರ್ಫಾರ್ಮರ್ ಆಫ್ ದ ಎಪಿಸೋಡ್. ಓಕೆ, ಸೊ ಇವತ್ತಿನ ಈ ಒಂದು ಎಪಿಸೋಡ್ನ ಪರ್ಫಾರ್ಮರ್ ಆಫ್ ದ ಎಪಿಸೋಡ್ ಯಾರು ಅಂತ ಹೇಳಲಿಕ್ಕೆ ಒಬ್ಬರೇ ಇರೋದು ನಮ್ಮ ಶೋನಲ್ಲಿ, ಅದು ನಮ್ಮ ಸೂಪರ್ ಗುರು ಎಕ್ಸ್ಟ್ರೀಮ್ ಡಾನ್ಸಸ್. ಇವತ್ತಿನ ಎಪಿಸೋಡ್ನಲ್ಲಿ performer of the episode is extreme dancers. Okay, they were also nearly into the danger zone, but comparatively you were the best among the 3, so you get the best dancer for the episode. Well, performer of the episode extreme dance troupe. ನೀವು ಬರೀ ಪರ್ಫಾರ್ಮರ್ ಆಫ್ ದ ಎಪಿಸೋಡ್ ಅಂತ ಹೇಳಿದ್ರೆ ಸಾಕಾಗಲ್ಲ, ನಿಮಗೊಂದು ಗಿಫ್ಟ್ನ ಕೂಡ ಕೊಡಬೇಕಲ್ವಾ. ಸೊ ನಮ್ಮ ಜೊತೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಬರ್ಸಾ ತಂಡ ಇದೆ. ದಯವಿಟ್ಟು 3 ಜನ ವೇದಿಕೆ ಮೇಲೆ ಬಂದು ಎಕ್ಸ್ಟ್ರೀಮ್ ಡಾನ್ಸ್ ಟ್ರೂಪ್ ಇವರಿಗೆ ಪರ್ಫಾರ್ಮರ್ ಆಫ್ ದ ಎಪಿಸೋಡ್ ಬಹುಮಾನನ ಕೊಡಬೇಕು ಅಂತ ಕೇಳ್ತಾ ಇದ್ದೀನಿ. ಆ್ಯಂಡ್ ದಿಸ್ ಗಿಫ್ಟ್ ಇಸ್ ಸ್ಪಾನ್ಸರ್ಡ್ ಬೈ ಆರ್ ಟೈಟಲ್ ಸ್ಪಾನ್ಸರ್ಸ್ ಹೆಲ್ತ್ ಕಾನ್ಷಿಯಸ್ ಫುಡ್. The Barsa boys are here. Please give away the performer of the episode. Gift hampers from our main sponsors Hems. Health conscious food products na ಒಂದು gift hamper ಅನ್ನು ನೀಡ್ತಾ ಇದ್ದಾರೆ. Congratulations Extreme Dance Group. Congratulations. Along with that, ಇದೇ ಸಮಯದಲ್ಲಿ ಡೇಂಜರ್ ಝೋನ್ಗೆ ಹೋಗುವಂತಹ ತಂಡಗಳು ಇಲ್ಲಿ 2 ತಂಡ ಇದೆ. ನೀವು ಇನ್ನೂ ಡೇಂಜರ್ ಝೋನ್ಗೆ ಹೋಗಿದ್ದೀರೋ ಇಲ್ವೋ ನಮಗಂತೂ ಗೊತ್ತಿಲ್ಲ. ಅಗೇನ್ ವಿಲ್ ಲೀವ್ ಇಟ್ ಟು ಆರ್ ಜಡ್ಜಸ್. ಸೊ ಜಡ್ಜಸ್, ಇವತ್ತಿನ ಈ ಒಂದು ಎಪಿಸೋಡ್ನಲ್ಲಿ ಡೇಂಜರ್ ಝೋನ್ಗೆ ಯಾರಾದರೂ ಹೋಗ್ತಾ ಇದ್ದಾರಾ? ಸೂಪರ್ ಗುರು ಪಂಡಿಲೆಕ್ಕ ಕಾಂಪಿಟೇಷನ್ ಮಸ್ತ್ ಟಫ್ ಇತ್ತುಂಡು. ಓ ವಿಷಯೋಡು ಬಂಡ ಎಡ್ಡೆ ಆತಿನ ವಿಷಯೋಡತ್ತು ಆವ್ರೇಜ್ ಆತಿನ ವಿಷಯೋಡು ನಿಖಿಲ್ ಪೂರ ಸೆಲೆಬ್ರೇಷನ್ ಮಾಡ್ತಾರೆ. ಎಂಕ್ಲಿಗೆ ಸೆಲೆಬ್ರೇಷನ್ ಮಲ್ಪ ಆಯ್ಜಿ ಸೆಲೆಬ್ರೇಷನ್ ರೌಂಡ್ ಒಂದು ಪುದರ್ ಕೊರ್ದು ಎಂಕ್ಲಿದ್ದ ಪರ್ಫಾರ್ಮೆನ್ಸ್ ನಾಟ್ ಅಪ್ ಟು ದ ಸೆಲೆಬ್ರೇಷನ್ ಲೆವೆಲ್. ದಿಸ್ ಟೈಮ್ ಬೋತ್ ದ ಟೀಮ್ಸ್ ಆರ್ ಗೋಯಿಂಗ್ ಟು ಬಿ ಇನ್ ದ ಡೇಂಜರ್ ಝೋನ್. ಸೊ ಗ್ಲೋಬಲ್ ಡ್ಯಾನ್ಸ್ ಅಕಾಡೆಮಿ ಹಾಗೆ ಸ್ವಿಂಗರ್ಸ್, ನೀವು ಡೇಂಜರ್ ಝೋನ್ಗೆ ಹೋಗ್ತಾ ಇದ್ದೀರಾ. ಬಟ್ ದಟ್ ಈಸ್ ನಾಟ್ ಎಲಿಮಿನೇಷನ್. ಬರೀ ಡೇಂಜರ್ ಝೋನ್ಗೆ ಯು ಸ್ಟಿಲ್ ಹ್ಯಾವ್ ಅ ಚಾನ್ಸ್. ಸೊ ಹಾಗಾಗಿ ನಿಮ್ಮ ಪ್ರಾಕ್ಟೀಸ್ನ ಯಾವ ರೀತಿ ಮಾಡ್ತಾ ಇದ್ರೋ ಡಬಲ್ ಮಾಡಿ ಆ್ಯಂಡ್ ಡೇರ್ ಟು ಡಾನ್ಸ್ ವೇದಿಕೆ ಮೇಲೆ ಮತ್ತೆ ನೀವು ಬರೋ ಹಾಗೆ ಆಗಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಟು ದ 3 ಟೀಮ್ಸ್. ದಯವಿಟ್ಟು ನೀವು ನಿಮ್ಮ ಪ್ಲೇಸ್ನ ತಗೊಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಆ್ಯಂಡ್ ಅದರ ಜೊತೆಗೆ ಇದೀಗ ಟೀಮ್ಗಳನ್ನು ಕಳಿಸಾದ್ಮೇಲೆ ನಮ್ಮ ಜೊತೆಗಿರುವಂಥದ್ದು ಯಾನೇ ಬಂಡ ಎಡ್ಡ ಪೂಜಾತ ರೈಟ್. ವೀಕ್ಷಕರೇ, ಇದರೊಂದಿಗೆ ನಮ್ಮ ಬರ್ಸಾ ಟೀಮಿಗೆ ತುಂಬ ಥ್ಯಾಂಕ್ಸನ್ನು ಹೇಳ್ತಾ ಇದ್ದೇವೆ. ತಮ್ಮ ಅಮೂಲ್ಯವಾದಂಥ ಸಮಯವನ್ನು ನಮಗೋಸ್ಕರ ತೆಗೆದಿಟ್ಟು ಡೇರ್ ಟು ಡಾನ್ಸ್ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಜೊತೆ ಒಂದು ಎಪಿಸೋಡ್ನಲ್ಲಿ ಇದ್ದರು. ಇನ್ನು ಮೇಲೆ ಬರ್ಸಾ ಟೀಮ್ ವಿಲ್ ಗೋ ಆನ್ ಪಬ್ಲಿಸಿಟಿ. ಅವರ ಚಿತ್ರ ಈಗಾಗಲೇ ಕೆಲವೇ ದಿನಗಳಲ್ಲಿ ಚಿತ್ರಮಂದಿರದಲ್ಲಿ ಬರ್ತದೆ. ಇಟ್ಸ್ ಗೋಡ್ ಟು ಬಿ ರಿಲೀಸಿಂಗ್ ಸೂನ್. ಸೊ ಜಬರ್ದಸ್ತ್ ಪಬ್ಲಿಸಿಟಿ ಪ್ಲಾನ್ಸ್ ಮಾಡಿದ್ದಾರೆ ದ ಬರ್ಸಾ ಬಾಯ್ಸ್. ಬರ್ಸಾ ಬಾಯ್ಸ್ ಅಂತ ಹೇಳುವಾಗ ವಿ ಹ್ಯಾವ್ ದ 3 ಬಾಯ್ಸ್ ದೇರ್ ಪ್ಲಸ್ ನಮನ ಬಾಯ್ ಕೂಡ. Okay, Anurag will also be joining them in the publicity work. We'll be missing you, Anurag, but I think Pooja will be very happy. ಇನ್ನೇನು ಮುಂದಿನ ತಿಂಗಳು Yes. ಬರ್ಸಾ ರಿಲೀಸ್ ಆಗ್ತಾ ಇದೆ ಇನ್ ಸಮ್ ಡೇಸ್. ಸೊ ಹಾಗಾಗಿ ಜನಕ್ಕುಲ್ಲ ಕಾತೊಂದುರ್ಲಿರಿ ದಯಪನಗೆ ಚಂಡಿ ಕುರಿ ಆಯ್ಬೊಕ್ಕ ನಿಜವಾದ ಬರ್ಸಾ ಬರ್ನಾಗ ನಮ್ಮ ಪೂರ ಚಂಡಿ ಅಪ್ಪ ಇಂಗ್ಲಿಗೆ ಗೊತ್ತುಂಡು. ಅಂಡ್ ಆ ಬರ್ಸಾ ಪಿಕ್ಚರ್ ರಿಲೀಸ್ ಆನಾಗ ಇಂಗ್ಲಿಗೆ ದಾದ ತುವರೆ ತಿಕ್ಕೊಂಡು ವಾಟ್ ಇಸ್ ದ ಪ್ಯಾಕೇಜ್ ದಟ್ ವಿ ಆರ್ ಗೋಯಿಂಗ್ ಟು ಎಕ್ಸ್ಪೆಕ್ಟ್ ಫ್ರಮ್ ಬರ್ಸಾ? ಅರ್ಜುನ್ ಪ್ಲೀಸ್. ಬರ್ಸ ಬಂದಾಗ ಮಾತಾಡಲ್ಲ ಖುಷಿ ಆಗೋದು ಅಂದೆ ಮರೆಯಲ್ಲ ಬತ್ತು ನನ್ನದು ಮಾತಾಡಲ್ಲ ಖುಷಿನೇ ಅಂಚೆನೆ ಈ ಬರ್ಸ ಬಂದಾಗಲ್ಲ ನಮ್ಮ ತುಳುನಾಡದ ಮಾತ ಕಲಾಭಿಮಾನಿಲಿ ಖುಷಿಯಾವೊಂದೊಂದೇ ನನ್ನ ಮನಸ್ಸಿಗೆ ಎನ್ವೆ ಒಂದು ಬರ್ಸ ಒಯ್ತಾ ಅಂದಿಜ್ಜಿ ತೆಲಿಕೆದಲ್ಲ ಆದುಪ್ಪು ಆ್ಯಕ್ಷನ್ದಲ್ಲ ಆದುಪ್ಪು ಒಂತೆ ಕ್ರಿಕೆಟ್ಲ ಆದುಪ್ಪು ವಿಕೆಟ್ಲ ಅಂದ್ ಸೊ ಒಂಜಿ ಎಡ್ಡೆ ಪ್ರಯತ್ನ ಮನ್ಪರೆ ಟ್ರೈ ಮಲ್ದ ಒಂಜಿ ಎಕ್ಸ್ಪೆರಿಮೆಂಟಲ್ ಸ್ಟೋರಿ ಮಾತ್ರ ಖಂಡಿತ ಜನಕ್ಲಿಗೆ ಇಷ್ಟ ಆಪುಂಡು. 100% ಎಂಟರ್ಟೈನ್ಮೆಂಟ್ ಉಂಡು. ಐತೊಟ್ಟಿಗೆ ಹೊಸ ಕಲಾವಿದರು ಬದಿರು. ಅನುರಾಗ್ ಫಸ್ಟ್ ಟೈಮ್ ಎಂಟ್ರಿ ಮಲ್ದೇರು, ಬಾರ್ಶೋಕ್ ಮಲ್ದೇರು, ಶಮಾ ಶೆಟ್ಟಿ ಮಲ್ದೇರು ಹೀರೋಯಿನ್ ಆದ. ಸೊ ಒಂಜಿ ಎಡ್ಡೆ ಪ್ರಯತ್ನ
ಸೊ ಎಂಕಲು ಜನಕ್ಲಿಗೆ ರೀಚ್ ಆವಡೊಂದು ಮಸ್ತ್ ಭಂಗ ಬೈದ ಅಂಚೆನೆ 4 ಸಾಂಗ್ ಮಲ್ದ 4 ಬೇತೆ ಬೇತೆ ರೀತಿದ ಅವಳ ಜನಕ್ಲಿಗೆ ಇಷ್ಟ ಆಪುಂಡು. ಸೊ ಯಾನಕ್ಕೇನೊಂದು ಈತೆ ನಮ್ಮ ತುಳುನಾಡದ ಕಲಾಭಿಮಾನಿಲ್ಡ ತುಳು ಪಿಕ್ಚರ್ ನಿಕುಲೆ ತೂಡು ನಿಕುಲ್ ತೂಣ ಮಾತ್ರ ಎಂಕ್ಲೆಗೆ ತುಳು ಸಿನಿಮಾ ಮನ್ಪೇರ ಒಂಜಿ ಪ್ರೋತ್ಸಾಹನ ತಿಕ್ಕಿಲಕ. ಸೊ ಮಾತ ಕಲಾವಿದರಿಗೆ ಒಂಜಿ ಪ್ರೋತ್ಸಾಹನ ತಿಕ್ಕಿಲಕ. ಸೊ ದಯಮಲ್ತದು ಬರ್ಸ ಬರ್ಪಿನ ತಿಂಗಳು ರಿಲೀಸ್ ಆಪುಂಡು ಮಾತೆರ್ಲ ಒರಿಯತ್ತು ನಿಕಲ್ನ ಇಲ್ಲದಕ್ಕಲು ನಿಕಲ್ನ ನಿರಕರದಕ್ಕಲು ಮಾತೆರ್ಲ ಬರ್ತದು ಎಂಕಲ್ನ ಸಿನಿಮಾ ಅಂತೂಲೆ ಅಂತ ಕೇಳೋಣ. ಥ್ಯಾಂಕ್ ಯು. ಡೆಫಿನೆಟ್ಲಿ ನಮ್ಮ ಟಿವಿಯ ವೀಕ್ಷಕರು ನಮ್ಮ ಕರಾವಳಿಯ ಒಂದು ಟ್ಯಾಲೆಂಟ್ಸ್ ಅನ್ನ ಯಾವಾಗಲೂ ಪ್ರೋತ್ಸಾಹಿಸ್ತಾರೆ, ಬೆಂಬಲ ನೀಡ್ತಾರೆ ಹಾಗೂ ನಿಮ್ಮನ್ನ ಗೆಲ್ಲಿಸ್ತಾರೆ ಅಂತ ಹೇಳ್ತಾ ವಿಶಿಂಗ್ ಯು ಆಲ್ ದ ವೆರಿ ಬೆಸ್ಟ್. Thanks to Arjun Kapikad, Arjun Kajay, Sachin, and bye-bye to Anurag. See you soon in the semi-finals. Yes, thank you so much. With this, it's time to end our episode for the day. So, ವೀಕ್ಷಕರೇ ಮತ್ತೆ ಭೇಟಿಯಾಗೋಣ ಮುಂದಿನ ಎಪಿಸೋಡ್ನಲ್ಲಿ. Till then, it's bye-bye from Hems Dare to Dance. Maestro Productions presents in association with Namma TV, Hems Dare to Dance, powered by Nisargalaya Brahmi Oil, Gadi Detergent, Bhumi Villas, Propipo.com, co-sponsored by Maestro Interior, Ace Promoters and Developers, Merger Soda, Aruna Masala, Mcar.com, Sun Premium Refined Sunflower Oil, associate sponsor, Replica Hair Replacement, Nanturu, Soumya Travels, JP Lights and Appliances, Master for Quality Baking, Event Partner RDC, Venue Partner Forum Mall, Costume Partner Off Limits, Web Partner NewsKarnataka.com.